ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ. ಇದು ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮ. ಪ್ರತಿ ಸಂಚಿಕೆಯಲ್ಲಿ ನಾನೊಬ್ಬರ ಧ್ವನಿಯನ್ನ ನಿಮ್ಗೆ ಪರಿಚಯ ಮಾಡ್ತೇನೆ. ಆ ಧ್ವನಿಯ ಜೊತೆಗೆ ಅವರ ಮನಸ್ಸಿನಲ್ಲಿರುವಂತಹ ನೋವು, ಬೇಸರ, ಹತಾಶೆ ಇವೆಲ್ಲವೂ ನಿಮಗೆ ತಿಳಿಯುತ್ತೆ. ಆದ್ರೆ ಈ ಧ್ವನಿ ಸದಾ ಎಲ್ಲರಿಗೆ ಖುಷಿಯನ್ನ ಕೊಡ್ತಿದ್ದಂತಹ ಧ್ವನಿ, ಸದಾ ಎಲ್ಲರನ್ನ ಒಂದು ಒಳ್ಳೆಯ ಜೋಶ್ ಅಂತ ಹೇಳುವಂಥದ್ದು ಏನು ಅನ್ನೋದನ್ನ ತೋರಿಸಿಕೊಟ್ಟಂತಹ ಧ್ವನಿ. ಆದ್ರೆ ಈ ಧ್ವನಿಯಲ್ಲೂ ಏನೋ ಒಂದು ಹತಾಶೆ ನನಗೆ ಕಾಣಿಸ್ತಾ ಇದೆ. ನಿಮಗೆ ಇವತ್ತು ಕಾಣಿಸ್ತದ ಅಂತ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಮೊದಲಿಗೆ ಅವರನ್ನ ನಾನು ವೆಲ್ಕಮ್ ಮಾಡ್ತೇನೆ. ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅದ್ಭುತವಾದ ಗಾಯಕ, ಎಲ್ಲಾ ಹಾಡುಗಳನ್ನ, ಎಲ್ಲಾ ತರಹದ ಹಾಡುಗಳನ್ನ ಅದ್ಭುತವಾಗಿ ಹಾಡಬಲ್ಲಂತಹ ಪ್ರಬುದ್ಧ ಗಾಯಕ ರವೀಂದ್ರ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಹಾಗೂ ಕೀರ್ತಿಯವರಿಗೂ ಕೂಡ ನಮಸ್ಕಾರ. ಎಸ್ ಸರ್, ಅದ್ಭುತವಾಗಿ ಹಾಡ್ತೀರಿ, ಅದ್ರ ಜೊತೆಗೆ ಹಾಡಿನ ನಡುವೆ ನಿರೂಪಣೆಯನ್ನು ಕೂಡ ಮಾಡ್ತೀರಿ. ಇವತ್ತು ನಿಮ್ಮ ಜೀವನದ ನಿರೂಪಣೆಯನ್ನ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಸರ್? ಖಂಡಿತ. ಎಸ್, ರವೀಂದ್ರ ಪ್ರಭು ಅಂತ ಹೇಳಿದ ತಕ್ಷಣ ಎಲ್ಲರೂ ಹೇಳಿದಂತ ಒಂದೇ ಸ್ಟೇಟ್ಮೆಂಟ್, ಎಲ್ಲಾ ಹಾಡುಗಳನ್ನ ಅದ್ಭುತವಾಗಿ ಹಾಡುವಂತಹ ಕೆಲವು ಗಾಯಕರಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಿ ಅನ್ನುವಂಥದ್ದು. ಅದಕ್ಕೆ ಮೊದಲು ಅಭಿನಂದನೆ ನಿಮಗೆ. ಇಷ್ಟು ವರ್ಷ ಆದ್ರೂ, ಬಹುಶಃ 30ಕ್ಕೂ ಹೆಚ್ಚು ವರ್ಷ, ಅಷ್ಟು ವರ್ಷ ಆದ್ರೂ ಅದೇ ಹೆಸರು, ಅದೇ ಒಂದು ಪ್ರಸಿದ್ಧಿ ನಿಮಗಿದೆ. ಅದಕ್ಕೆ ಅಭಿನಂದನೆಗಳು. ನೀವ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಎಸ್, ಪ್ರೋಗ್ರಾಮ್ಗಳ ನಡುವೆ ನಿಮ್ಮ ಮನದಾಳದ ಮಾತು ಇವತ್ತು ನಾವು ಕೇಳಲಿಕ್ಕಿದ್ದೇವೆ. ಮೊದಲನೇದಾಗಿ ರವೀಂದ್ರ ಪ್ರಭು ಅವರ ಬಾಲ್ಯ ಹೇಗಿತ್ತು? ಬಾಲ್ಯದಲ್ಲೇ ಗಾಯಕ ಅಥವಾ ಗಾಯನ ಇದರ ಮೇಲೆ ಆಸಕ್ತಿ ಇತ್ತ? ನನ್ನ ಬಾಲ್ಯ, ನಾನು ಹುಟ್ಟಿದ್ದು, ಈಗ ಬೆಳೀತಾ ಇರೋದು, ಈಗ ಸೆಟ್ಲ್ ಆಗಿರೋದು ಮೂಲ್ಕಿ ಅಂತ, ಮಂಗಳೂರು ಹಾಗೂ ಉಡುಪಿಯ ಮಧ್ಯದಲ್ಲಿರುವಂತಹ ಒಂದು ಪುಟ್ಟ ಊರು ನಮ್ದು. ನನಗೆ ಖುಷಿ ಕೊಟ್ಟಂತ ಊರು. ಹುಟ್ಟಿದ ಊರು ಅಂತ ಹೇಳಿದ್ರೆ ಅದರ ಮೇಲೆ ಒಂದು ಅಪಾರವಾದ ಒಂದು ವಾತ್ಸಲ್ಯ ನಮಗೆ ಇರ್ತದೆ. ಸೊ ಅದೇ ರೀತಿ ತುಂಬಾ ಕಡೆ ನಾನು ಹೋದೆ. ಈ ಮ್ಯೂಸಿಕ್ ಫೀಲ್ಡ್ಗೆ ಬಂದ ಮೇಲೆ ತುಂಬಾ ಕಡೆ ಹೋದೆ. ಬಟ್ ನಮ್ಮೂರು ನಮಗೆ ಮೇಲು. ಹಾಗೆ ಅಲ್ಲೇ ಇದ್ದೇನೆ. ಬಾಲ್ಯ ನಂದು, ನಾನು ಪ್ರಾಥಮಿಕ ಶಾಲೆ ನಂದು ಮೆಡ್ಲಿನ್ ಗರ್ಲ್ಸ್ ಹೈಸ್ಕೂಲ್ ಅಂತ. ಅಂದ್ರೆ ಗರ್ಲ್ಸ್ ಹೈಸ್ಕೂಲ್ ಅಂದ್ರೆ ನಮಗೆ 7th ವರೆಗೆ ಅಲ್ಲಿ ಕಲಿಯುವಂತಹ ಒಂದು ಹುಡುಗರಿಗೆ 7th ವರೆಗೆ ಮಾತ್ರ ಅಲ್ಲಿ ಕಲಿಲಿಕ್ಕೆ ಅವಕಾಶ ಇತ್ತು. ಆಮೇಲೆ ನಾವು ಗವರ್ಮೆಂಟ್ ಹೈಸ್ಕೂಲ್. ಹಾಗೆ 7th ಆದ ನಂತರ ಅಲ್ಲಿಯೇ ನನ್ನ ಗಾಯನ ಶುರು ಆಯ್ತು. ನಾನು ಚೆನ್ನಾಗಿ ಹಾಡ್ತೇನೆ ಅಂತ ನನಗೇನು ಗೊತ್ತಿರಲಿಲ್ಲ. ಹಾಗೆ ವೀಕ್ಲಿ ಡಿಬೇಟ್ ಎಲ್ಲ ಇತ್ತು ನಮ್ಮ ಸ್ಕೂಲಲ್ಲಿ. ವೀಕ್ಲಿ ಡಿಬೇಟ್ ಅಂದ್ರೆ ಎವ್ರಿ ಸಾಟರ್ಡೆ, ತಿಂಗಳಿಗೊಂದ್ಸಲ ಒಂದು ಡಿಬೇಟ್ ಮಾಡ್ತಾ ಇದ್ರು. ಮಕ್ಕಳಲ್ಲಿನ ಏನು ವಿಶೇಷತೆ ಇದೆ ಅವರಲ್ಲಿ ಅದೆಲ್ಲ ಅಲ್ಲಿ ಪ್ರದರ್ಶನ ಮಾಡುವಂಥ ಒಂದು ಸಣ್ಣ, ನಮ್ಮ ಸ್ಕೂಲ್ನೊಳಗೆ, ಹೊರಗಡೆ ಏನೂ ಅಲ್ಲ. ಅಲ್ಲಿ ನಾನು ಕ್ಲಾಸಲ್ಲಿ ಸ್ವಲ್ಪ ಹಾಡುದು, ಈ ಟೇಬಲ್ಗೆಲ್ಲ ಹೊಡ್ಕೊಂಡು ಹಾಡುದನ್ನೆಲ್ಲ ಟೀಚರ್ಗಳು ನೋಡ್ತಾ ಇರ್ತಾರಲ್ವಾ. ನೀನು ಖಾಲಿ ಕ್ಲಾಸ್ನಲ್ಲಿ ನೀನು ಡಿಸ್ಟರ್ಬ್ ಮಾಡ್ತಿ, ಅದಕ್ಕಿಂತ ನೀನು ವೇದಿಕೆಯಲ್ಲಿ ನೀನು ಮಾಡಬೇಕು, ನೀನು ಹಾಡ್ತಿ, ಚೆನ್ನಾಗಿ ಹಾಡ್ತಿ, ನೀನು ಹಾಡಲೇಬೇಕು ಅಂತ. ನಾನು ಹಾಡುದಿಲ್ಲ ಮೇಡಮ್, ನಂಗೆ ಗೊತ್ತಿಲ್ಲ, ನಾನು ಹಾಡ್ಲಿಕ್ಕೆ ನನ್ನ ಇಲ್ಲ ನಿನ್ನಲ್ಲಿ ಪ್ರತಿಭೆ ಇದೆ, ನೀನು ವೇದಿಕೆಯಲ್ಲಿ ಹಾಡಬೇಕು ಅಂತೇಳಿ ಅಲ್ಲಿ 4ನೇ ತರಗತಿಯಿಂದ ನಂದು ಶಿಕ್ಷಣ ಮತ್ತು ಗಾಯನ ಎರಡು ಶುರು ಆಯ್ತು. ಅಲ್ಲಿ ಡಿಬೇಟ್ನಲ್ಲಿ ಭಾಗವಹಿಸಿದ ನಂತರ ನಮ್ಮ ಸ್ಕೂಲ್ ಡೇ ಬರುತ್ತೆ. ಆ ಸ್ಕೂಲ್ ಡೇ ಟೈಮಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಗಳು ನಡೀತವೆ. ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಅದೇ ಥರ ಕ್ರೀಡೆಯ ಜೊತೆ ಈ ಸಂಗೀತ ಸ್ಪರ್ಧೆ ಕೂಡ ಇರುತ್ತೆ. ನಾನು 10 ವರ್ಷದ ಹುಡುಗನಿಗೆ ಏನು ಗೊತ್ತಿದೆ, ಆವಾಗ ಆಟೋಟಗಳಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಇಂಟ್ರೆಸ್ಟ್. ಹಾಗೆ ನನ್ನ ಹೆಸರನ್ನ ಟೀಚರ್ ಅವರು ಹಾಕಿಬಿಟ್ಟಿದ್ದಾರೆ. ನಾನು ವೇದಿಕೆಯ ಮುಂಭಾಗದಲ್ಲಿ ಕುತ್ಕೊಂಡಿದ್ದೇನೆ ಚಡ್ಡಿ ಹಾಕಿ. ನನ್ನ ಹೆಸರನ್ನು ಕರೀತಾ ಇದ್ದಾರೆ, ಏನು ಪ್ರಿಪರೇಷನ್ ಏನು ಮಾಡಿಲ್ಲ. ಇಲ್ಲ ನೀನು ಹಾಡ್ಲೇಬೇಕಂತ ನನ್ನನ್ನು ಪುಷ್ ಮಾಡಿದ್ರು. ದೊಡ್ಡ ಸ್ಟೇಜ್ ಏನಲ್ಲ, ನಮ್ಮ ಸ್ಕೂಲ್ನ ಕ್ಲಾಸ್ ರೂಮ್ ನಲ್ಲಿ ಒಂದು ಕಾಂಪಿಟೇಷನ್ ಅದು. ಸೊ ಅಲ್ಲಿ ನಾನು ಹಾಡಿದೆ, ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಅಂತ. ಅಲ್ಲಿಂದ ನನ್ನ ಗಾಯನ ಪ್ರಾರಂಭ ಆಯ್ತು. ಸೊ ಅದರ ನಂತರ ಹೈಸ್ಕೂಲಿಗೆ ಹೋದೆ. 7ನೇ ತರಗತಿ ಮುಗಿಸಿ ಹೈಸ್ಕೂಲ್ಗೆ ಹೋದೆ. ಅಲ್ಲಿ ಹೋದ್ರು ಆಟಗಳಲ್ಲಿ ಜಾಸ್ತಿ ಆಸಕ್ತಿ ವಿನಃ ಸಂಗೀತದಲ್ಲಿ ಅಷ್ಟು ಆಸಕ್ತಿ ನನಗೆ ಇರಲೇ ಇಲ್ಲ. ನಾನು ಕಲಿಬೇಕು, ಸಂಗೀತ ಕಲಿಬೇಕು, ಅಥವಾ ನಮ್ಗೆ ಅದಕ್ಕೆ ಒಂದ್ಸಲ ಯಾರಾದೊಂದು ಗಾಡ್ ಫಾದರ್ ಬೇಕು, ನಿನ್ನಲ್ಲಿ ಇದೆ, ನೀನು ಯು ಟು ಸ್ಟಡಿ, ನೀನು ಕಲಿಬೇಕು, ಸಂಗೀತ ಕಲಿಬೇಕು ಅಂತ ಯಾರು ನಮ್ಮನ್ನು ಪ್ರೇರೇಪಣೆ ಮಾಡಿದವರು ಬಹಳ ಕಡಿಮೆ. ಅದು ಏನು, ಅದು ತನ್ನಷ್ಟಕ್ಕೆ ಬಂತದ್ದು. ಅದೊಂದು ಕನ್ನಡದಲ್ಲಿ ಒಂದು ಗಾದೆ ಇದೆ,
ಉಗುಳಿ ಉಗುಳಿ ರೋಗ ಬೊಗಳಿ ಬೊಗಳಿ ರಾಗ ಅಂತ. ಹಾಗೆ ಹಾಗೆ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ನಮ್ಗೊಂದು ಸಂಗೀತ ಕ್ಲಾಸ್ ಅಂತ ಇತ್ತು. ಅದರಲ್ಲಿ ಚೆನ್ನಾಗಿ ಹಾಡುವ ನಾನೇ ನಮ್ಮ ಇಡೀ ಸ್ಕೂಲಲ್ಲಿ. ಹಾಗೆ ಸಂಗೀತ ಮಾಸ್ಟರ್ ಇದ್ರು. ನನ್ನ ಪ್ರಥಮ ಸಂಗೀತ ಮಾಸ್ಟ್ರು ಉಡುಪಿ ವಾಸುದೇವ್ ಭಟ್, ಕಳೆದ ವರ್ಷ ಅಷ್ಟೇ ತೀರ್ಕೊಂಡ್ರು. ಅವರ ಕೊನೆ ಕ್ಷಣದವರೆಗೂ ಅವರನ್ನು ನಾನು ಮಾತಾಡಿಸೆಲ್ಲ ಬರ್ತಿದ್ದೆ. ಅಷ್ಟು ಆತ್ಮೀಯತೆ ಇತ್ತು ನನ್ನ ಮೇಲೆ, ಅವರಿಗೆ ಅಷ್ಟು ಪ್ರೀತಿ ಇತ್ತು. ಅವರು ನನ್ನ ಪ್ರಾಥಮಿಕ ಸಂಗೀತ ಗುರುಗಳು. ಆದ್ರೆ ಅವರು ಆ ಸಮಯದಲ್ಲಿ ತುಂಬಾ ಬ್ಯುಸಿ. ಅವರು ಒಂದೆರಡು ಚಿತ್ರ ಮಾಡಿದ್ರು, ಕನ್ನಡ ಚಿತ್ರಗಳನ್ನು ಮಾಡಿದ್ರು. ಹಾಗೆ ಅದರಲ್ಲಿ ಅವರು ಬ್ಯುಸಿ ಇದ್ದದ್ರಿಂದ ಈ ಸಂಗೀತ ಕ್ಲಾಸ್ ನಮ್ಗೆ ಸಾಂಕೇತಿಕವಾಗಿತ್ತು ಅಷ್ಟೇ. ಅದರಲ್ಲಿ ಏನು ತುಂಬಾ ಅಭ್ಯಾಸ ಮಾಡ್ಲಿಕ್ಕೆ ನಮ್ಗೆ ಆಗಲಿಲ್ಲ. ಅವರಿಗೂ ಸಮಯ ಇಲ್ಲ. ಕ್ಲಾಸಸ್ ವಾರಕ್ಕೆ ಒಂದು ದಿನವೋ 2 ದಿನವೋ ಸಂಗೀತ ಕ್ಲಾಸ್ ಇರ್ತಿತ್ತು. ಎಲ್ಲರೊಟ್ಟಿಗೆ ಅದು 10ರೊಳಗೆ 11 ಅಂತೇಳಿ ಹಾಗೆ ಹೋದಂತಹ ಪ್ರಸಂಗ. ಸೊ ತದನಂತರ ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲ್ನಲ್ಲಿ ಕೂಡ ಇಂಟರ್ ಸ್ಕೂಲ್ ಅದರಲ್ಲೆಲ್ಲ ಭಾಗವಹಿಸಿ ಬಹುಮಾನ ಬರ್ತಾ ಇತ್ತು. ತದನಂತರ ವಿಜಯ ಕಾಲೇಜ್ ಎಂಟ್ರಿ ಆದೆ. ನಾನು PUC ಮತ್ತು ಡಿಗ್ರಿ ಅಲ್ಲಿ ಮುಗಿಸಿದೆ. 2 ವರ್ಷ PUC 2 ವರ್ಷ ಡಿಗ್ರಿ ಅಲ್ಲಿ ಮಾಡಿದ್ದೆ ನಾನು. ಸೊ ಆ ಸಂದರ್ಭದಲ್ಲಿ ಮನೆಯಲ್ಲಿ ಸ್ವಲ್ಪ ತೊಂದರೆ. 4 ಜನ ಸಿಸ್ಟರ್ಸ್ಗೆ ನಾನೊಬ್ಬನೇ ತಮ್ಮ. ದೊಡ್ಡ ಜವಾಬ್ದಾರಿ ಇತ್ತು. ತಂದೆ ತಾಯಿ ತೀರ್ಕೊಂಡ್ರು. ನಾನು 2 ವರ್ಷ ಡಿಗ್ರಿ ಮುಗಿಸುವಾಗ ತಂದೆಗೆ ತಾಯಿ ತೀರ್ಕೊಂಡಿದ್ರು. PUC ಅಲ್ಲಿ ಇದ್ದಾಗ PUC ಎಕ್ಸಾಮ್ ಟೈಮಲ್ಲಿ ನನ್ನ ತಾಯಿ ತೀರ್ಕೊಂಡ್ರು. ಏನೋ ರಜೆ ಇತ್ತು, 2 ದಿನ ರಜೆ ಇತ್ತು. ಆ ನಂತರ ಆದ ಎಕ್ಸಾಮ್ ಅಲ್ಲಿ ನಾನು 89%. ತಾಯಿ ತೀರ್ಕೊಂಡು 2 ದಿನ ಆಗಿದೆ ಅಷ್ಟೇ. ಅದರಂತ ಅದು ಎಕ್ಸಾಮ್ ಎಲ್ಲ ಮುಗಿಸಿ ಆಯ್ತು. ಆಮೇಲೆ ಡಿಗ್ರಿಗೆ ಅಲ್ಲಿ ಜಾಯ್ನ್ ಆದೆ. ಸೆಕೆಂಡ್ ಇಯರ್ BCom ನಲ್ಲಿ ಇದ್ದಾಗ ನಾನು ಶೃಂಗೇರಿಗೆ ಒಂದು ನಮ್ಮ ಇಂಟರ್ ಕಾಲೇಜೆಟ್ ಕಾಂಪಿಟೇಷನ್ಗೆ ಹೋದೆ. ತುಂಬಾ ಇಂಟರ್ ಕಾಲೇಜೆಟ್ಗೆ ಹೋಗಿದ್ದೇನೆ, ತುಂಬಾ ಕಡೆ ಪ್ರೈಸ್ ಸಿಕ್ಕಿದೆ. ಬಟ್ ಇದು ಒಂದು ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಟೈಮ್ ನಮ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಹೋಗುವಾಗ. ನಮ್ಮ ಕಾಲೇಜ್ ಮೇಟ್ಸ್ ಆಗಲಿ ಯಾರು ಕೂಡ. ಆದ್ರೂ ನಮ್ಗೆ ಒಂದು ಏನೋ ಉತ್ಸಾಹ, ಹೋಗ್ಲೇಬೇಕು ಅಂತ ಏನೋ ನಂದು 6th ಸೆನ್ಸ್ ಹೇಳ್ತಾ ಇದೆ. ಹೋದ್ವಿ ನಾವು. ಶೃಂಗೇರಿಗೆ ಹೇಗೆ ಹೋಗ್ಬೇಕಂತಲೂ ಗೊತ್ತಿಲ್ಲ ನಮಗೆ ಆವಾಗ. ಅಂದ್ರೆ ಹೊರಗಡೆ ಏನೋ ಅಷ್ಟು ಬಸ್ ಫೆಸಿಲಿಟಿ ಈಗಿನಷ್ಟು ಜನರೇಷನ್ ಬೆಳೆದಿರ್ಲಿಲ್ಲ. ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಲ್ಯಾಂಡ್ಲೈನ್ ಇಲ್ಲ, ಯಾವುದೂ ಇಲ್ಲ, ಆಂಡ್ರಾಯ್ಡ್ ಇಲ್ಲ, ಮೀಡಿಯಾ ಇಲ್ಲ, ನಥಿಂಗ್. ಸೊ ಆ ಸಂದರ್ಭದಲ್ಲಿ ತಂದೆ ಹತ್ರ ಹೇಗೋ ಒಂದು ಕಾಡಿ ಬೇಡಿ ದುಡ್ಡು ತಕೊಂಡು ಸಂಜೆ ಹೊತ್ತಿಗೆ ನಾವು ಉಡುಪಿಗೆ ಹೋದ್ವಿ. ಬೆಳಿಗ್ಗೆ ಅಲ್ವಾ, ನಾವು ಹೋಗಿ ರಾತ್ರಿ ಅಲ್ಲೇನಾದ್ರೂ ದೇವಸ್ಥಾನದಲ್ಲಿ ನಿಲ್ಬಹುದು ಅಂತ. ಕಡೆಗೆ ನಮ್ಗೇನು ಗೊತ್ತು, ಶೃಂಗೇರಿಗೆ 7 ಗಂಟೆ ಮೇಲೆ ಬಸ್ ಇಲ್ಲ ಅಂತ ಉಡುಪಿಯಿಂದ. ಸೊ ಉಡುಪಿಯಲ್ಲಿ ಹೋಗಿ ಎಂತ ಮಾಡುದು. ಕಡೆಗೆ ಅಲ್ಲಿ ನಮ್ಮ ಕಮ್ಯುನಿಟಿ ಟೆಂಪಲ್ಗೆ ಹೋದ, ಲಕ್ಷ್ಮೀ ವೆಂಕಟರಮಣ ಟೆಂಪಲ್. ಅಲ್ಲಿ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಹೀಗೆ ನಾವು ಕಾಲೇಜಿನಿಂದ ಬಂದದ್ದು, ನಮ್ಮ ಹತ್ರ ಇದಿತ್ತಲ್ಲ ಕಾಲೇಜಿಂದ ಕೊಟ್ಟಂತಹ ಒಂದು ಪತ್ರ ಇದೆ, ಲೆಟರ್ ಇದೆ, ಅದನ್ನು ತೋರಿಸಿ ನಮ್ಗೊಂದು ರಾತ್ರಿ ಮಲಗಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿಬಿಡುವುದು, 4 ಗಂಟೆಗೆ ನಮ್ಗೆ ಎಬ್ಬಿಸ್ಬೇಕು ಅಂತ. ಅಲ್ಲಿ ಒಂದು ಮ್ಯಾನೇಜರ್ ಇದ್ರು, ಪಾಪ ಒಳ್ಳೆಯವರು. ಅವರು ಆಯ್ತು ಮಲಗಿ ಅಂತೇಳಿ ನಮ್ಗೆ ಅಲ್ಲಿ ರೂಮ್ ಕೊಟ್ಟರು. ಬೆಳಗ್ಗೆ 4 ಗಂಟೆಗೆ ಬಂದು ಬಾಗಿಲು ಹೊಡೆದು ಎಬ್ಬಿಸಿದ್ರು. ಸೊ ನಾವೆಲ್ಲ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ 5 ಗಂಟೆ ಬಸ್ಸಿಗೆ ಅಲ್ಲಿಂದ ನಾವು ಬಸ್ ಸ್ಟಾಪಿಗೆ ಹೋಗ್ಬೇಕಾದ್ರೆ ಬಸ್ ರೆಡಿ ಆಗಿದೆ, ಮಿನಿ ಬಸ್. ಸೊ ಅದರಲ್ಲಿ ಕುತ್ಕೊಂಡು ಶೃಂಗೇರಿಗೆ ಹೋದ್ವಿ. ಆಗುಂಬೆ ತನಕ, ಅದು ಶಿವಮೊಗ್ಗ ಹೋಗಿ ಬಸ್. ನೀವು ಆಗುಂಬೆಯಲ್ಲಿ ಇಳ್ಕೊಳ್ಳಿ, ನಿಮ್ಗೆ ಎಲ್ಲಿ ಶೃಂಗೇರಿಗೆ ಬಸ್ ಸಿಗ್ತದೆ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ಸಲ್ಲಿ ಶೃಂಗೇರಿಗೆ ಹೋದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದ. ಶೃಂಗೇರಿಗೆ ಹೋದ್ವಿ. ಅಲ್ಲಿ ಕಾಂಪಿಟೇಷನ್ ಆಯ್ತು, ಭಾವಗೀತೆ ಅಂಡ್ ಜನಪದ 2ರಲ್ಲೂ ಫಸ್ಟ್. ಅಲ್ಲಿಂದ ಆ ಕಪ್ ಮತ್ತು ಆ ಸರ್ಟಿಫಿಕೇಟ್ ತಗೊಂಡು ಸೀದಾ ಅಮ್ಮನವರ ದೇವಸ್ಥಾನಕ್ಕೆ ಹೋದೆ, ಶಾರದಾಂಬೆ, ಸಂಗೀತದ ತಾಯಿಯವಳು. ಅಲ್ಲಿಂದ ನಾನು ಡಿಸೈಡ್ ಮಾಡಿ ಆಯ್ತು, ನನ್ನ ಹತ್ರ ಏನೋ ಒಂದು ಇದೆ ಅಲ್ವಾ, ಯಾಕೆ ನಾನು ಈ ಫೀಲ್ಡ್ಗೆ ಬರಬಾರ್ದು. ಎಲ್ಲ ಕೆಲಸ ಅಂತ ನಮ್ಮ ಡಿಗ್ರಿ ಮಾಡಿದ್ರೆ BCom ಮಾಡಿದ್ರೆ ಎಲ್ಲಿ ಕೆಲಸ ಸಿಗುತ್ತೆ ಅಲ್ವಾ. ಹೈಯರ್ ಸ್ಟಡೀಸ್ ಮಾಡ್ಬೇಕು. ಹೈಯರ್ ಸ್ಟಡೀಸ್ ಮಾಡುವಂತ ವ್ಯವಸ್ಥೆಗಳಿಲ್ಲ. ಫೈನಾನ್ಷಿಯಲಿ ನಾವು ತುಂಬಾ ವೀಕ್ ಇದ್ದೆವು ಆ ಟೈಮಲ್ಲಿ. ನನ್ನ ತಂದೆ ಒಂದು ಸಣ್ಣ ಕ್ಯಾಂಟೀನ್ ವ್ಯವಹಾರ ಮಾಡ್ತಿದ್ರು, ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಹಾಗೆ ಇದರಲ್ಲಿ ಮುಂದುವರಿಯುವ ಅಂತ ಹೇಳಿ ಅಲ್ಲಿ ತಾಯಿಯ ಪಾದಾರವಿಂದದಲ್ಲಿ ಆ ಸರ್ಟಿಫಿಕೇಟ್, ಆ ಕಪ್ ಇವತ್ತಿಗೂ ಇದೆ ಮನೆಯಲ್ಲಿ. ಅದನ್ನಲ್ಲಿ ಇಟ್ಟು ತಾಯಿ ಹತ್ರ ಪ್ರಾರ್ಥನೆ ಮಾಡಿದೆ. ಅಲ್ಲಿಂದ ಮತ್ತೆ ಹಿಂದೆ ನೋಡ್ಲಿಲ್ಲ. ಆ ತಾಯಿ ಅವತ್ತು ಸಂಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ದಾಳೆ. ಸರ್, ಸಂಗೀತ ಲೋಕದ ಬಗ್ಗೆ ನಂಗೆ ಸ್ವಲ್ಪ ಜ್ಞಾನ ಕಮ್ಮಿ. ಈ ಭಜನೆಯಲ್ಲಿ ನಾವು ಮೊದಲೊಂದೀಪೆ ನಿನಗೆ ಅಂತ ಹಾಡ್ತೇವೆ ಸರ್. ಈ ಹಾಡನ್ನ ಹಾಡಿದವರು, ಅದ್ರ ಜೊತೆಗೆ ಟ್ಯೂನ್ ಮಾಡಿದವರು ಯಾರು ಅಂತ ಒಂದು ಪ್ರಶ್ನೆ ಸರ್, ಯಾರದು? ಅದು ನಾನೇ.
ಆ ಆಲ್ಬಮ್ನ ಕತೆ ಕೇಳಿದ್ರು ನೋಡಿ. ಆ ಆ ಸಂದರ್ಭದಲ್ಲಿ ಪುತ್ತೂರು ನರಸಿಂಹನಾಯ್ಕ್ ಸರ್, ವಿದ್ಯಾಭೂಷಣ್ ಅವರು, ಶಂಕರ್ ಶಾನ್ಭೋಗ್, ರಮೇಶ್ ಚಂದ್ರ, ಆಮೇಲೆ ಇನ್ನೊಬ್ಬರು ಇನ್ನೊಬ್ಬರು ಸಿಂಗರ್ ಇದ್ರು. ಅವರೆಲ್ಲ ಮುಂಚೂಣಿಯಲ್ಲಿ ಇದ್ದಂತ ಆ ಕ್ಯಾಸೆಟ್ ಯುಗ ಹೇಳಿದ್ರೆ ಅದು ಎಷ್ಟು ಕಲಾವಿದರನ್ನ ಜನತೆಗೆ ಅಷ್ಟು ಹತ್ತಿರದಿಂದ ಪರಿಚಯ. ಆ ಒಂದು ಗೌರವ ಭಾವನೆ, ಆ ಒಂದು ವ್ಯಕ್ತಿತ್ವ ಇವತ್ತಿಗೂ ಇದೆ ನೋಡಿ ಜನರಲ್ಲಿ. ಅವಾಗ ಸಿಡಿ ಇರಲಿಲ್ಲ, ಕ್ಯಾಸೆಟ್. ಮತ್ತೆ ನಿಧಾನವಾಗಿ ಸಿಡಿ ಬಂತು. ಸೊ ಆ ಸಂದರ್ಭದಲ್ಲಿ ಬಹಳ ಕಷ್ಟದಲ್ಲಿ ನನ್ಗೊಂದು ಮಾಡಬೇಕು ಅಂತ ಅನಿಸಿ ನಾನೊಂದು 8 ಹಾಡುಗಳನ್ನ ಟ್ಯೂನ್ ಮಾಡಿದೆ, ಮಾಡಲೇಬೇಕು ಅಂತ. ಆಯ್ತು, ಹೇಗಾದ್ರೂ ಕಷ್ಟಪಟ್ಟು ಮಾಡಿದೆ. 12,000 ರೂಪಾಯಿ ಅದರ ಖರ್ಚು. ಅವಾಗ ನನ್ನದು ಬಿಟ್ಟು, ನನ್ನ ಚಾರ್ಜಸ್ ಏನಿದೆ ಅದು ಬಿಟ್ಟು, ಸ್ಟುಡಿಯೋ ರೆಂಟು, ಆರ್ಟಿಸ್ಟ್ ಪೇಮೆಂಟು ಅದೆಲ್ಲ 12,000. ಅದನ್ನು ತಗೊಳ್ಳಿಕ್ಕೆ ಜನ ಇಲ್ಲ, ಪ್ರೊಡ್ಯೂಸರ್ಸ್ ಇಲ್ಲ. ಆಯ್ತಾ, ಎಲ್ಲಿವರೆಗೆ ಕಷ್ಟ ನೋಡಿ. ತಗೊಳ್ಳಿಕ್ಕೆ ಜನ ಇಲ್ಲ. ಅಂದ್ರೆ ನಾವು ಬಿಗಿನರ್ಸ್ ಅಲ್ವಾ, ಅಮೆಚೂರ್ಸ್ ಅಂತ ನಮಗೊಂದು ಒಂದು 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 ಇದಕ್ಕೆ ಪಟ್ಟಕ್ಕೆ ಸೇರಿಸ್ತಾ ಇತ್ತು. ಸೊ ಆ ಕಡೆಗೆ ಹಾಗೆ ಇತ್ತು. 1-2 ತಿಂಗಳು ಆ ಪ್ರಾಜೆಕ್ಟ್ ನನ್ನಲ್ಲೇ ಇತ್ತು ಮನೆಯಲ್ಲೇ. ಮತ್ತೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಕಡೆಗೆ ಕಟೀಲ್ನಲ್ಲಿ ಒಬ್ರು ಅದನ್ನ 15,000ಕ್ಕೆ ಪರ್ಚೇಸ್ ಮಾಡಿ, 15,000ಕ್ಕೆ ಕೊಡ್ತಿದ್ರೆ ಕೊಡು ಅಂತೇಳಿ ಕೊಟ್ಬಿಟ್ಟೆ. ಅದು ಏನು ಎಲ್ಲಿವರೆಗೆ ಹೋಯ್ತು ಸರ್ ಅದು? ಸುಮಾರು 5 ಲಕ್ಷಕ್ಕೂ ಮಿಕ್ಕಿದ ಸಿಡಿ ಮತ್ತು ಕ್ಯಾಸೆಟ್ಸ್ ಸೇಲ್ ಆಗಿದೆ. 5 ಲಕ್ಷ. ಇವತ್ತಿಗೂ ಎಲ್ಲ ಯಾವುದೇ ಭಜನಾ ಮಂಡಳಿ ಇದ್ರು ಕೂಡ ಅದೇ ಹಾಡು, ಯಾವುದೇ ಫಂಕ್ಷನ್ ಇದ್ರು ಸಹ ಅದೇ ಹಾಡು ನಡೀತದೆ. ಸಾಕು, ನಮ್ಗೆ ಅಷ್ಟು ಸಾಕು. ನಮ್ಗೆ ಪ್ರಚಾರ ಸಿಗ್ತಲ್ಲ, ದುಡ್ಡು ಸಿಗದಿದ್ರೆ ಪರವಾಗಿಲ್ಲ. ಕಲಾವಿದರ ಒಂದು ವ್ಯವಸ್ಥೆ ಹೀಗಿದೆ. ಇವಾಗ ಪ್ರಚಾರದಲ್ಲಿ ಇರ್ತೇವೆ, ಸೆಲೆಬ್ರಿಟೀಸ್ ತರ ನಮ್ಮನ್ನು ನೋಡ್ತಾರೆ, ಬಟ್ ಅವನ ಒಳಗಿನ ಕಷ್ಟ ಏನು, ಅವನ ಕಷ್ಟಗಳೇನು ಯಾರಿಗೂ ಗೊತ್ತಿಲ್ಲ. ವೇದಿಕೆಯಲ್ಲಿ ಇರುವವರಿಗೆ ಮಾತ್ರ ನಮಗೆ ಗೌರವ. ವೇದಿಕೆಯಿಂದ ಇಳಿದು ಮತ್ತೆ ನಮ್ಮನ್ನು ಕೇಳುವರು, ಮತ್ತು ನಾವು ಸಾದಾ ಮನುಷ್ಯರೇ ಅಷ್ಟೇ. ಹಾಗೆ ಆ ಹಾಡು ಯಾವಾಗ್ಲೂ ಮೊದಲಿನಲ್ಲಿದೆ ಸರ್, ಆದ್ರೆ ಪಬ್ಲಿಸಿಟಿಯಲ್ಲಿ ರವೀಂದ್ರ ಪ್ರಭು ಅವರು ಹಿಂದೆ ಇದ್ದಾರೆ ಅನ್ನುವಂತ ಮಾತು. ಅದ್ಭುತವಾಗಿ ಹಾಡ್ತಾರೆ ಅಂತ ಎಲ್ರೂ ಹೇಳ್ತಾರೆ, ಆದ್ರೆ 1000 ಹಾಡು ಹಾಡಿದವರು ಇನ್ನೂ ಸಾಲದ ಹೊರೆಯನ್ನ ಹೊರ್ತಾ ಇದ್ದಾರೆ ಅನ್ನುವಂಥದ್ದು. ಸಂಸಾರ ಅಂದ್ಮೇಲೆ ಹಾಗೆ ಅಲ್ವಾ ಕಲಾವಿದ. ಅದೇ ನಾನು ಹೇಳಿದೆ, ಕಲಾವಿದರ ಅಂತರಾಳ ಇವತ್ತು ಕಾರ್ಯಕ್ರಮ ಅದೇ ತಾನೆ. ಅವರಿಗೂ ತುಂಬಾ ಕಷ್ಟಗಳು ಇರ್ತವೆ. ಅವರೇನು ದೇವಲೋಕದಿಂದ ಬಂದವರಲ್ಲ, ಕಲಾವಿದರಿಂದ ಮೇಲಿಂದ ಬಂದವರಲ್ಲ. ಹೇಗೆ ಇತರರು ಹೇಗೆ ಹುಟ್ಟಿದ್ರೆ ಹಾಗೆ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬಂದವರು. ಬಾಲ್ಯದಿಂದ ಕಷ್ಟ ಇರುವಾಗ ಒಬ್ಬ ಮನುಷ್ಯ ಮೈನಸ್ ನಲ್ಲಿದ್ರೆ ಅವನು ಪ್ಲಸ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಮತ್ತು ಅವನವನ ಅಲ್ವಾ, ಅದು ಮುಖ್ಯ. ಎಷ್ಟು ಟ್ಯಾಲೆಂಟ್ ಇರ್ತದೋ ಅಷ್ಟೇ ಅವನಿಗೆ ಅದೃಷ್ಟ ಕೂಡ ಬಹಳ ಮುಖ್ಯ. ಒಬ್ಬ ಕಲಾವಿದನಾಗ್ಲಿ ಯಾರಿಗೇ ಆಗಲಿ, ಯಾವನೊಬ್ಬ ಬಿಸ್ನೆಸ್ ಮಾಡ್ತಾನಾದ್ರೂ ಕೂಡ ಅವನ ಹತ್ರ ದುಡ್ಡು ಇರ್ಬೋದು, ಬಟ್ ಅದೃಷ್ಟವೂ ಅಷ್ಟೇ ಬೇಕು. ಹಾಗೆ ಕಲಾವಿದರಿಗೂ ಕೂಡ ಅದೃಷ್ಟ, ಗಾಡ್ ಫಾದರ್ಸ್ ಯಾರು ಇಲ್ಲದ್ರೆ ಏನಿಲ್ಲ, ಅಲ್ಲೇ ನಿಂತ ನೀರಾಗಿರ್ತದೆ. ಆದ್ರೂ ನಾನು ನನ್ನ ಸಾಧನೆಯನ್ನು ನಾನು ಖಂಡಿತ 100% ನಾನು ಮಾಡಿದ್ದೇನೆ ಅಂತ ನಂಬ ಒಂದು ಆತ್ಮವಿಶ್ವಾಸ ನನಗಿದೆ. ರಸಮಂಜರಿ ಆ್ಯಂಡ್ ಈ ಲೈಟ್ ಇದೆರಡನ್ನ ತೂಗಿಸ್ಕೊಂಡು ಹೋಗುವಂಥ ಒಬ್ಬನೇ ಒಬ್ಬ ಕಲಾವಿದರಿದ್ರೆ ನೀವು ತೋರಿಸಿ. ನಾವು ಭಜನ್ಸ್ 3 ಗಂಟೆ ಭಜನ್ಸ್ ಒಬ್ಬನೇ ಹಾಡ್ತೇನೆ, 3 ಗಂಟೆ ಓಲ್ಡ್ ಸಾಂಗ್ಸ್ ಒಬ್ಬನೇ ಹಾಡ್ತೇನೆ. ಹೊಸ ಹಾಡುಗಳು ಈಗ ನಮ್ಮ ಜಾಯಮಾನಕ್ಕೆ ಒಗ್ಗದಂಥ ಹಾಡುಗಳನ್ನು ಕೂಡ ನಾವು ಹಾಡ್ತೀವಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ಅದಕ್ಕೆ ಯಂಗ್ಸ್ಟರ್ಸ್ ಎಲ್ಲ ಇದ್ದಾರೆ, ಅವರಿಗೂ ಅವಕಾಶ ಬರಬೇಕು. ಬಟ್ ರೂಮರ್ಸ್ ಮಾಡುವವರು ತುಂಬ ಜನ ಇರ್ತಾರೆ ಇಲ್ಲಿ. ಅವರು ಭಕ್ತಿಗೀತೆ ಮಾತ್ರ ಚೆನ್ನಾಗಿ ಹಾಡ್ತಾರೆ, ಫಿಲ್ಮ್ ಸಾಂಗ್ ಹಾಡೋದಿಲ್ಲ. ಅಂಥದ್ದೆಲ್ಲ ರೂಮರ್ಸ್ ಯಾಕೆ ಮಾಡಬೇಕು ಅಲ್ವಾ? ಈಗ ಯಾರಾದರೂ ಒಬ್ಬ ಕಮೆಂಟ್ ಮಾಡುವವನಿಗೆ ನೈತಿಕತೆ ಇರಬೇಕು. ನೈತಿಕತೆ ಅಂದರೆ ಅವನು ನಮಗಿಂತ ಏನೋ ಎತ್ತರದ ಒಂದು ಮಟ್ಟವನ್ನು ಅವನು ಸಾಧನೆ ಮಾಡಿರಬೇಕು. ಅಂತ ಸಾಧನೆ ಮಾಡಿದವರಿಗೆ ಮಾತ್ರ ಅವನು ಕಮೆಂಟ್ ಮಾಡಲಿಕ್ಕೆ ಅಧಿಕಾರ ಇರೋದು. ಸುಮ್ಮನೆ ಅವನ ಸ್ವಾರ್ಥಕ್ಕೋಸ್ಕರ ಅವನು ಕಮೆಂಟ್ ಮಾಡ್ತಾನಂತ ಹೇಳಿದ್ರೆ ಅದನ್ನು ಕೇಳುವ ಜನ ಇದ್ದಾರೆ. ಆದರೆ ಅವರನ್ನು ನಾವು ಹೇಗೆ ನಾವು ಇದು ಮಾಡ್ಬೋದು, ಅದನ್ನು ಕ್ಲಿಯರ್ ಮಾಡ್ಬೋದು? ಅದು ಸಾಧ್ಯ ಇಲ್ಲ. ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡು ಅಂತ ಒಂದು ಮಾತಿದೆ. ಅದು ಹಿಂದಿನವರು ಹೇಳಿದ ಯಾವುದೇ ಮಾತುಗಳು ಗಾದೆಗಳು ಸುಳ್ಳಾಗಲ್ಲ. ನೀವು ಹತ್ರ ಬಂದು ಮಾತಾಡಿ. ನಾವು ಸ್ವಲ್ಪ ನೇರವಾಗಿ ಮಾತಾಡುವವರು, ನೇರ, ದಿಟ್ಟ, ನಿರಂತರ, ಇದ್ದದನ್ನು ಇದ್ದ ಹಾಗೆ ಹೇಳುವಂಥದ್ದು. ರೂಮರ್ಸ್ಗಳಿಗೆ ದಯವಿಟ್ಟು ಕಿವಿ ಕೊಡಬೇಡಿ. ನೀವು ಏನು ನೋಡಿದ್ದೀರಿ, ನೀವು ಏನು ಕೇಳಿದ್ದೀರಿ, ಅದರ ಮೇಲೆ ಒಬ್ಬ ವ್ಯಕ್ತಿಯನ್ನು ನೀವು ಗಣನೆಗೆ ತಗೊಳ್ಬಾರ್ದು. ನೀವು ಏನು ಅವನ ಬಗ್ಗೆ ಅಂದುಕೊಂಡಿದ್ದೀರಿ, ಅವನನ್ನು ಭೇಟಿಯಾಗಿ ಅವನನ್ನು ಮೀಟಾಗಿ ಮಾತಾಡಿ,
ಅದರ ನಂತರ ನೀವು ಒಬ್ಬ ವ್ಯಕ್ತಿಯನ್ನು ವಿಮರ್ಶಿಸಿ ಅಲ್ವಾ. ಕರೆಕ್ಟ್ ಸರ್. ಯಾರೋ ಒಂದು ಏನೋ ಹೇಳಿದ್ರು ಅಂತ ಹೇಳಿ ಅವರು ಕೈ ಕೊಡ್ತಾರೆ, ಅವರು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಸರಿಯಾಗಿ, ಅದೆಲ್ಲ ಸುಮ್ಮನೆ. ಯಾಕಂತ ಹೇಳಿ ಇತರರು ಬದುಕುವುದಕ್ಕೋಸ್ಕರ ಇವರು ಇಂಥವರೆಲ್ಲ ಮಿಡಲ್ ಮ್ಯಾನ್ಸ್ ಎಲ್ಲ ಕೆಲವರು ಇದ್ದಾರೆ, ಅವರು ಬದುಕುವುದಕ್ಕೋಸ್ಕರ ಇದನ್ನು ಮಾಡುದು. ಈಗ ನಮ್ಮ ಸಾಧನೆಯ ಮಟ್ಟಿಗೆ ನಮ್ಮ ಪೇಮೆಂಟ್ ಸ್ವಲ್ಪ ಜಾಸ್ತಿ ಇರಬಹುದು. ಓಕೆ, ಅದನ್ನು ನೆಗೋಷಿಯೇಟ್ ಮಾಡ್ಬೋದಲ್ಲ ನೀವು ಮಾತಾಡಿ. ಈಗ ಬಂದವನಿಗೂ ನಮಗೂ ಒಂದೇ ಪೇಮೆಂಟ್ ಆದ್ರೆ ನಮ್ಮ ಸಾಧನೆಗೆ ಏನು ಬೆಲೆ ಏನು ಅಲ್ವಾ. ಮತ್ತೆ ಎಲ್ಲ ನಮ್ಗೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಾವು ಬಂದಾಗ ಧಾರ್ಮಿಕ ಪರಂಪರೆಯ ಮೇಲೆ ಈ ಭಜನ್ಸನ ಹಿಡ್ಕೊಂಡು ನಾವು ಮೇಲೆ ಬಂದವರು. ಒಂದು ನಂಬರ್ 1, ನಮಗೊಂದು ಪರಂಪರೆ ಇದೆ, ನಮಗೊಂದು ಸಂಸ್ಕಾರ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಷ್ಟು ಈಗ ಮೊನ್ನೆ ಶಿವರಾಜ್ ಕುಮಾರ್ ಅವರು ಬಂದವರು ಏನು ಹೇಳಿದ್ದು, ಎಂತ ಪವಿತ್ರವಾದ ದೇವಸ್ಥಾನಗಳು ಕ್ಷೇತ್ರಗಳಿರುವ ಜಾಗ ಅಂತ. ಆ ಕ್ಷೇತ್ರಗಳಿರುವ ಈ ನಾಡಿನ ಒಂದು ಏನಿದೆ ಸಂಸ್ಕಾರವನ್ನು ಉಳಿಸಿ ಬೆಳೆಸಬೇಕಾದವರು ನಾವು. ಅದು ಧಾರ್ಮಿಕವಾಗಿರ್ಲಿ, ಸಾಂಸ್ಕೃತಿಕವಾಗಿರ್ಲಿ. ಈಗ ನಾಟಕ ರಂಗ ನೋಡಿ ನೀವು, ಅದರಲ್ಲಿ ಏನಾದ್ರೂ ಒಂದು ಅಶ್ಲೀಲತೆಯ ಒಂದು ದೃಶ್ಯ ನೀವು ಕಾಣ್ತೀರಾ ಹೆಚ್ಚಿನ ನಾಟಕಗಳಲ್ಲಿ ಅಲ್ವಾ. ಅದು ಧಾರ್ಮಿಕ ಪ್ರಜ್ಞೆಯುಳ್ಳ ನಾಟಕ ಇವತ್ತು ಶಿವದೂತಗಳಿಗೆ ಯಾಕೆ ಹಿಟ್ಟಾಯ್ತು? ಏನು ಅದರಲ್ಲಿ ಡ್ಯಾನ್ಸ್ ಇದೆಯಾ? ಅದರಲ್ಲಿ ಬೇರೆ ನರ್ತನ ಏನಾದ್ರಿಯಾ? ಏನು ಅಶ್ಲೀಲತೆ ಇದೆಯಾ? ಇಲ್ಲ. ಯಾಕೆ ಅಂದ್ರೆ ಆ ಸಂಸ್ಕಾರ ಇದೆ ಜನರಲ್ಲಿ ಅಂತ ಅರ್ಥ. ಆ ಸಂಸ್ಕಾರಕ್ಕೆ ತಕ್ಕ ಹಾಗೆ ನೀವು ಕಾರ್ಯಕ್ರಮ ಮಾಡಿಕೊಂಡು ಹೋಗ್ಬೇಕು ವಿನಃ ಮೊದಲಿನಲ್ಲಿ ನೀವು ಕಮಾನ್ ಡ್ಯಾನ್ಸ್, ಅದು ಸಂಸ್ಕಾರ ಅಲ್ಲ. ಅದು ಬೇಕು, ಬೇಡ ಅಂತ ಹೇಳುದಲ್ಲ, ಅದು ಎಲ್ಲಿ ಬೇಕು, ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬೇಕು. ಅದೇ ಸಂಗೀತ ರಸಮಂಜರಿ ಅಲ್ಲ. ನಮ್ಮದು ಅಭಿಪ್ರಾಯ ಹಾಗೆ, ಮತ್ತೆ ಉಳಿದವರ ಅಭಿಪ್ರಾಯ ನಮಗೆ ಗೊತ್ತಿಲ್ಲ. ಈಗ ಜಾತ್ರೆ ಇರ್ಬೋದು, ಮೊನ್ನೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ನೀವು ನೋಡಿದ್ರಿ, ಹೇಗಿತ್ತು? ಅದು ಸಂಸ್ಕಾರ ಇರುವಂತಹ ಕಾರ್ಯಕ್ರಮವಾ? ಅಲ್ಲ. ಆರಂಭ ಮಾಡ್ಲಿಕ್ಕೆ ನಾವು ಬೇಕು ಅಲ್ವಾ. ಅದೇ ಸಂಸ್ಕಾರದಲ್ಲಿ ಕೊನೆಗೆ ಹೋಗಿ ನೀವು, ನಾನು ಬೇಡ ಅಂತ, ನಾನು ಫಾಸ್ಟ್ ಸಾಂಗಿನ ಬಗ್ಗೆ ನನಗೆ ಏನು ಅದರ ಮೇಲೆ ದ್ವೇಷ ಅಲ್ಲ, ಬಟ್ ಅದನ್ನು ಎಲ್ಲಿ ಎಷ್ಟು ಹೇಗೆ ಬೇಕು ಅಷ್ಟೇ ಮಾಡಿದ್ರೆ ಚಂದ. ಅದೇ ಸಂಗೀತ ಅಲ್ಲ. ಅದು ಏನು ಸಂಗೀತ? ಕರ್ಣಕಠೋರವಾದ ಸಂಗೀತಕ್ಕೆ ಆರ್ಕೆಸ್ಟ್ರಾ ಎಂದು ಹೇಳ್ತಾರಂತ ಕೆಲವರು ಹಿರಿಯರು ಹೇಳಿದ್ದುಂಟು. ಕರ್ಣ ಕಠೋರ ಆಗಬಾರ್ದು, ಅದು ಕುತ್ಕೊಂಡು ಚಂದ ಮಾಡಿ ಕೇಳುವಂತಾಗಿರ್ಬೇಕು, ಕುತ್ಕೊಂಡು ಆನಂದ ಪಡುವಂತಾಗಿರ್ಬೇಕು, ಮನಸ್ಸಿಗೆ ನೆಮ್ಮದಿ ನೀಡುವಂಥದ್ದು ಸಂಗೀತ. ಈಗ ಅಲ್ವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕೇಳಿ ನೀವು, ಯಾವುದೋ ರಾಗಗಳನ್ನ, ಕೆಲವು ರಾಗಗಳು ಕೆಲವು ರೋಗಕ್ಕೆ ಮದ್ದು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಸಂಗೀತವನ್ನು ಬೆಳೆಸ್ಕೊಂಡು ಹೋಗ್ಬೇಕು ವಿನಃ ಇದು ಈ ತರ ಮಾಡಿದ್ರೆ ಇನ್ನು ಮುಂದೆ ಆರ್ಕೆಸ್ಟ್ರಾ ಮಾಡಿಸುವವರು ಬಹುಶಃ ಅಂದ್ರೆ ಈ ಸುಸಂಸ್ಕೃತ ವ್ಯಕ್ತಿಗಳು ಖಂಡಿತ ಅವರು ಆರ್ಕೆಸ್ಟ್ರಾವನ್ನು ಲೈಕ್ ಮಾಡೋದಾಗಿ ಮಾಡ್ತಾರೆ 100%. ನಮ್ಮ ಸಂಸ್ಕಾರ ಏನು? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕಾರ ಏನು? ಎಷ್ಟು ಕ್ಷೇತ್ರಗಳಿದೆ, ಎಷ್ಟು ಧರ್ಮ ದೈವಗಳಿದೆ, ಎಷ್ಟು ಹೇಗಿದೆ. ಹಾಗಾದ್ರೆ ಇನ್ನು ಅಂತಹ ನಾಟಕಗಳು, ಅಂತಹ ಹಾಡುಗಳು ಲಕ್ಷಗಟ್ಟಲೆ ವ್ಯೂಸ್ ಅನ್ನ ಪಡಿತವೆ. ಯಾಕೆ? ಅದನ್ನು ನಾವು ಆಲೋಚನೆ ಮಾಡಬೇಕು. ಆ ಸಂಸ್ಕಾರಕ್ಕೆ ತಕ್ಕಂತೆ ನಮ್ದು ನಾನಿಂದು 35 ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಿದ್ದೇನೆ. ಯಾವ ಸಂದರ್ಭದಲ್ಲಿ ಹೇಗೆ ಬೇಕು ಹಾಗೆ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಲ್ಲದೆ ಈಗ ಧಾರ್ಮಿಕ ಒಂದು ಬ್ರಹ್ಮಕಲಶವ ಜಾತ್ರೆಯ ಏನೋ ಒಂದು ಅಲ್ಲಿ ದೇವರಿಗೆ ಪ್ರಥಮ ಸ್ಥಾನ ನಾವು ಕೊಡ್ಬೇಕು. ನಾವು ಏನು ಅಲ್ಲ, ಅವನು ಮನಸ್ಸು ಮಾಡಿದ್ರೆ ನಾವು ಇವತ್ತು ರಾತ್ರಿ ಮಲಗಿದವರು ನಾಳೆ ಬೆಳಿಗ್ಗೆ ಹೇಳ್ತೇವೆ ಅಂತ ಧೈರ್ಯ ಇಲ್ಲ. ಅಂಥದ್ರಲ್ಲಿ ದೇವರನ್ನ, ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕಾರವನ್ನ ಯಾವತ್ತೂ ನಾವು ಮರಿಬಾರ್ದು. ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಂಡು ಹೋದ್ರೆ ಖಂಡಿತ ಯಶಸ್ಸಿದೆ. ನಾನೇನು ಹಿಂದೆ ಇದ್ದೇನೆ ಅಂತ ಹೇಳಿ ನನ್ನ ಕಾರ್ಯಕ್ರಮ ನಾನು ಬ್ಯುಸಿ ಇದ್ದೇನೆ, ಏನು ತೊಂದರೆ ಇಲ್ಲ ನಮಗೆ. ಅಂದ್ರೆ ಅನ್ಕೊಳ್ಳೋರು ಅನ್ಕೊಳ್ತಾರೆ ಅಷ್ಟೇ, ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕಾಣಿಸುದಿಲ್ಲ ಅಂತ ಹೇಳಿ. ನಮ್ಗೆ ಬೇಡ ಅದು. ನಾವೇ ಬೇಕು ಅಂತ ಯಾರು ಬಯಸ್ತಾರೆ ಅವ್ರು ಖಂಡಿತವಾಗಿ ನಮ್ಮನ್ನೇ ಕರೀತಾರೆ. ಈ ಕರೆಯದವರು ಯಾರು ಅಂತ ಹೇಳಿದ್ರೆ ಕೆಲವು ಮಿಡ್ಲ್ ಮೆನ್ಸ್ಗಳಿಗೆ ನಮ್ಮಿಂದ ದುಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತಾರೆ, ಈಗ ಬೆಂಗಳೂರು, ಮೈಸೂರು, ಮುಂಬೈಯಿಂದ ನೀವು ಕರೆಸಿದ್ರೆ ಅವರಿಗೆ ಇದರಲ್ಲಿ ಕಮಿಷನ್ ಹೊಡಿಲಿಕ್ಕೆ ಸಿಗ್ತದೆ. ಇದು ಅಂತರಾಳದ ಮಾತಲ್ಲ ನೀವು ಕೇಳಿದ್ದು, ನೇರವಾಗಿ ಹೇಳುದು, ದಿಟ್ಟ ನೇರ ನಿರಂತರ. ಬೆಂಗಳೂರಿಂದ ಹಾಕುವ, ಕೇರಳದಿಂದ ಹಾಕುವ ಅಂತ ಹೇಳಿದ್ರೆ ಇದು ವಿಷಯ. ಇದು 25-30 ಸಾವಿರ ರೂಪಾಯಿ ಹೇಳ್ತಾರೆ, ಅವ್ರಿಗೆ 15 ಸಾವಿರ ಕೊಡ್ತಾರೆ, 15-20 ಸಾವಿರ ಕೊಡ್ತಾರೆ, 10 ಸಾವಿರ ಇವರು ಇಟ್ಕೊಳ್ತಾರೆ ಅಷ್ಟೇ. ಸಿಂಪಲ್ ಮ್ಯಾಟರ್. ಕಮಿಷನ್ ಯುಗ ಈಗ. ಹೇಳಿದ್ರಿ ಸರ್ ನೀವು
ಆ, ಏನಿದು ಪರಿಸ್ಥಿತಿ ಹೇಗಿದೆ ಈಗ, ಸಂಗೀತ ಎಲ್ಲಿವರೆಗೆ ಬಂದು ನಿಂತಿದೆ ಅಂತ. ಆದ್ರೆ ಕಾಲಕ್ಕೂ ತಕ್ಕ ಕೋಲ ಅಂತ ಒಂದು ಆಗ್ಬೇಕು, ಮಾತಿದೆ, ನಾನು ಇಲ್ಲ ಅಂತ ಅಪ್ಡೇಟ್ ಹೇಳಿಲ್ಲಲ್ಲ. ಆಗ್ಬೇಕು ಅಂತ ಕೂಡ ಮಾತಿದೆ. ಹಾ ಹಾಗಿರುವಾಗ ಈಗ್ಲೂ ಜನ ಭಕ್ತಿ ಗೀತೆಗೆ 12 ಗಂಟೆವರೆಗೆ 11 ಗಂಟೆವರೆಗೆ ಕೂತ್ಕೊಳ್ತಾರೆ ಅಂತ ಹೇಳ್ತೀರಾ ಸರ್? ಖಂಡಿತ. ನಿಮ್ಮ ಪ್ರೆಸೆಂಟೇಶನ್ ಹಾಗಿರ್ಬೇಕು. ಯಾಕೆ ಕೂತ್ಕೊಳ್ಳೋದಿಲ್ಲ? ಬೆಳಿಗ್ಗೆವರೆಗೆ ಭಜನೆ ಮಾಡಿದಾಗ ಜನ ಇರೋದಿಲ್ಲ ಟೆಂಪಲ್ನಲ್ಲಿ? ಅಲ್ಲಿ ಸಪ್ತಾಹ, ಇಲ್ಲಿ ಏಕಾಹ, ಬೆಳಿಗ್ಗೆವರೆಗೆ ಎಷ್ಟು ಜನ ಬೇಕು ನಿಮಗೆ? ಆ ಸಂಸ್ಕೃತಿಯಿಂದ ನಮ್ಮ ಹಿರಿಯರು ಬೆಳೆಸಲಿಲ್ಲ. ನಮ್ಮ ಈಗಿನ ಜನರೇಷನ್ನವರು ಮಕ್ಕಳಿಗೆ ಅದನ್ನು ಕಳಿಸ್ಕೊಡ್ಲಿಲ್ಲ. ಮಕ್ಕಳಿಗೆ ಮುಕಾಬಲವೇ ಕಳಿಸ್ಕೊಟ್ಟದ್ದು ಹೌದು ಅಲ್ವಾ? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಸಂಸ್ಕಾರ ಎಲ್ಲಿಂದ ಬೆಳಿಬೇಕು? ಸಂಸ್ಕಾರ ಮನೆಯಿಂದಲೇ ಬೆಳಿಬೇಕು. ನೇರ ದಿಟ್ಟ ನಿರಂತರ ಸರ್. ಈ ವ್ಯಕ್ತಿತ್ವದಿಂದ, ಈ ಮಾತುಗಳಿಂದ ರವೀಂದ್ರ ಪ್ರಭು ಅವರಿಗೆ ಸ್ವಲ್ಪ ಏಟು ಬಿತ್ತ ಅಂತ. ಯಾಕಂತ ಹೇಳಿದ್ರೆ ರವೀಂದ್ರ ಪ್ರಭು ನೋಡಿದ ತಕ್ಷಣ ಕೆಲವರು ಹೆದರ್ಕೊಳ್ತಾರೆ ಅವರ ವ್ಯಕ್ತಿತ್ವಕ್ಕೆ. ಏನಿದ್ರು ಹೇಳ್ಬಿಡ್ತಾರೆ ಇದ್ರಲ್ಲೇ ಅಂತ, ಸ್ವಲ್ಪ ಅವರಿಂದ ದೂರ ಇದಾನ ಅಂತ ಅಂತರ ಕಾಯ್ದುಕೊಳ್ತಾರೆ. ಸ್ವಲ್ಪ ಏಟು ಬಿದ್ದಿತ್ತ? ಅಂತರ ಕಾಯ್ದುಕೊಳ್ಳುವುದಂಥದ್ದು ಕಾಣ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಈಗ ಒಬ್ಬ ಒಳ್ಳೆಯ ಸಾಧಕನಿಂದ ನಿಮಗೇನಾದ್ರೂ ಸಿಗಬಹುದು. ಹೌದು. ಆವಾಗ ನೀವು ಅಂತರ ಕಾಪಾಡಿಕೊಂಡ್ರೆ ನಿಮ್ಗೆ ನಷ್ಟ ಅಲ್ವಾ? ನಮ್ಗೇನು ನಷ್ಟ ಇದೆ? ಈಗ ನನ್ನ ಗುರುಗಳಿಂದ ನಾನು ಅಂತರ ಕಾಪಾಡಿಕೊಂಡ್ರೆ ನನ್ನ ಗುರುಗಳಿಂದ ಸಿಗುವಂತಹ ಆ ಸಂಗೀತ ಜ್ಞಾನ ನನಗೆ ನಷ್ಟ ಅಲ್ವಾ? ಅವ್ರಿಗೆ ನಷ್ಟ ಆಗ್ತದೆ. ಅದು ಅಲ್ಲೇ ಇರ್ತದೆ, ನಿಂತ ನೀರಾಗಿರ್ತದೆ. ಅದೇ ನಾವು ಕೂಡ ಈ ತರನ್ನು ನೋಡಿಯೇ ಕಲ್ತದ್ದು. ಹಾಗೆ ನಮ್ಮ ಮುಂದಿನ ಜನರೇಷನ್ ನಮ್ಮಲ್ಲಿ ಏನಿದೆ, ಈಗ ಒಂದು ಹೊಸದಾಗಿ ಬಂದಂತಹ ಗಾಯಕ ಇದ್ರು ಕೂಡ ಅವರ ಗಾಯನವನ್ನು ಸಹ ನಾವು ಕೇಳ್ತೇವೆ. ನಾವು ಕೇಳೋದಿಲ್ಲ. ಅವನ ಒಳ್ಳೆಯ ಗುಣ ಏನಿದೆ, ಅವನ ಒಳ್ಳೆಯ ಕ್ವಾಲಿಟೀಸ್ ಏನಿದೆ, ಅವನ ಹೊಸತನ ಏನಿದೆ, ಅದನ್ನು ನಾವು, ಕ್ರಿಯೇಟಿವಿಟಿ ಏನಿದೆ ಅದನ್ನು ನಾವು ತಗೊಳ್ಬೇಕು. ಅವನು ಸಣ್ಣ ಜೂನಿಯರ್ ಆರ್ಟಿಸ್ಟ್ ಆಗಲಿ, ಅವನು ಎಷ್ಟೇ ಸೀನಿಯರ್ ಆರ್ಟಿಸ್ಟ್ ಆಗಲಿ, ಅವನಲ್ಲಿ ಇರುವಂತಹ ಕ್ರಿಯೇಟಿವಿಟಿ ನಮ್ಮಲ್ಲಿ ಇಲ್ಲ ಅಲ್ಲ ಅಂತ ನಾವು ಸ್ವಲ್ಪ ಅಪ್ಡೇಟ್ ಆಗುವಾಗ ಆಗ್ತದೆ ಹಾಗೆ. ಸೊ ಅದರಲ್ಲಿ ಏನು, ನಮ್ಮ ಹತ್ರ ಏನು ಇರ್ಬೋದು ಅಲ್ವಾ? ಒಂದು ಸಂಪೂರ್ಣ ಸಂಗೀತ ಅಂತ ಹೇಳಿದ್ರೆ ಎಲ್ಲಾ ಸಂಗೀತ ವಾದ್ಯಗಳು ಇರಬೇಕು, ಹೌದಾ ಸರ್? ನಿಮ್ಗೆಲ್ಲ ಗೊತ್ತಿದೆ, ಹಾಗಾಗಿ ಕೇಳ್ತಾ ಇದ್ದೇನೆ. ಸಂಗೀತ ವಾದ್ಯಗಳು ಇರಬೇಕು ಒಂದು ಕಡೆ. ಆದ್ರೆ ಒಂದು ಟ್ರ್ಯಾಕ್ ಸಿಂಗಿಂಗ್ ಅನ್ನಂತ ಈಗ ಬಂದಿದೆ, ಪ್ರಿಪೇರ್ಡ್ ಮ್ಯೂಸಿಷಿಯನ್ಸ್ ಎಲ್ಲ ರಜೆ, ಟ್ರ್ಯಾಕ್ ಇದೆ, ಸಿಂಗರ್ಸ್ ಬರ್ತಾರೆ, ಹಾಡೋದು. 2-3 ವಾದ್ಯದಲ್ಲೂ ಹಾಡು ನಡೀತದೆ ಸರ್. ಹಾಡಿ ಎಲ್ಲಿವರೆಗೆ ಹೋಗಿ ತಲುಪಿದೆ ಅಂತ ಸಂಗೀತ ಲೋಕದ ಸಾಧಕರು ನೀವು, ನಿಮಗೆ ಹೇಗೆ ಅನ್ನಿಸ್ತಿದೆ? ಮುಂದಿನ ಪರಿಸ್ಥಿತಿ ಹೇಗಿರ್ಬೋದು? ಅದನ್ನೀಗ ನಾವು ಆಲೋಚನೆ ಮಾಡ್ಬೇಕಂದ್ರೆ ಚಿತ್ರರಂಗದಿಂದಲೇ ಶುರು ಮಾಡ್ಬೇಕು. ಚಿತ್ರರಂಗದಲ್ಲಿ ಮೊದಲೆಲ್ಲ ಹೇಗಿತ್ತು? ಒಂದು 30-40 ವಯಲಿನ್ನು, 1-2 ಫ್ಲೂಟು, ಟ್ರಂಪೆಟ್ಟು, ಸ್ಯಾಕ್ಸಫೋನು, ಬೇಸ್ ಗಿಟಾರು, ಲೀಡ್ ಗಿಟಾರು, ಕೀಬೋರ್ಡು, ವೀಣೆ, ಇಂತೆಲ್ಲ ಇಷ್ಟು 40, 60, 80, 100 ವಾದ್ಯ ವೃಂದವನ್ನು ಕಟ್ಟಿಕೊಂಡು ಸಹ ಸಿನಿಮಾ ಸಂಗೀತ ಮಾಡಿದ ದಿನಗಳಿದ್ವು ಅವಾಗ. ಆವಾಗೇನು ಅವರಿಗೆ ಖರ್ಚು ಜಾಸ್ತಿ ಅಂತ ಅನಿಸ್ಲಿಲ್ಲ ಅಂದಿನ ಪ್ರೊಡ್ಯೂಸರ್ಸ್ಗಳಿಗೆ ಅಲ್ವಾ? ಹೌದು. ಆ ಹಾಡುಗಳು ಇಂದಿಗೂ ಇದೆ. ಈಗ ಮಾಡಿದಂತ ಹಾಡುಗಳು ಎಷ್ಟು ದಿನ ಇದೆ ಅಂತ ನೋಡಿ ನೀವು ಅಲ್ವಾ? ಪ್ರಚಲಿತ ಈಗ ಮಾಡಿದಂತ ಹಾಡುಗಳು ಹೆಚ್ಚಂದ್ರೆ ಇನ್ನೊಂದು ಹಾಡು ಬರುವವರೆಗೆ 1 ವರ್ಷ, 1 ಸೀಸನ್, ಅಥವಾ 1 ವರ್ಷ 2 ವರ್ಷ, ಅಷ್ಟು ಹಿಟ್ ಆದ್ರೆ 2 ವರ್ಷ. ಈಗ ಪುಷ್ಪ ಬಂತು, ನೋಟ ಬಂಗಾರವೈತೆ, 4 ಲ್ಯಾಂಗ್ವೇಜ್ ಅಲ್ಲಿ ಬಂತು, ಆಯ್ತು, ಅದರದ್ದು ಮುಗೀತು. ಈಗ ಕಾಂತಾರ ಬಂದಿದೆ ಅಲ್ವಾ? ಅದೆಲ್ಲ ಬಿಸಿ ಮಸಾಲೆ ದೋಸೆ ಇದ್ದಾಗ ಮಾತ್ರ ಇದ್ದ ಹಾಗೆ. ಮಸಾಲೆ ದೋಸೆ ಬಿಸಿ ಬಿಸಿ ಇರುವಾಗ ಮಾತ್ರ ತಿನ್ಲಿಕ್ಕೆ ರುಚಿ. ನೀವು ಪಾರ್ಸೆಲ್ ಮಾಡಿ ಮನೆಗೆ ಕೊಂಡೋಗಿ ತಿನ್ನಿ, ಒಂದು 3 ಗಂಟೆ 4 ಗಂಟೆ ಬಿಟ್ಟು ನೀವು ಅದರ ಸ್ಮೆಲ್ ಕೇಳಲಿಕ್ಕೂ ನಿಮಗೆ ಅಸಹ್ಯ ಆಗುತ್ತೆ. ಹಾಗಂತ ಎಲ್ಲ ಹಾಡುಗಳು ಚೆನ್ನಾಗಿಲ್ಲ ಅಂತ ನಾನು ಹೇಳುದಲ್ಲ. ಕೆಲವು ಚೆನ್ನಾಗಿವೆ, ಕೆಲವು ಚೆನ್ನಾಗಿ ಮಾಡಿದ್ದಾರೆ. ಈಗ ವರಾಹ ರೂಪಂ, ನೀವು ಒಂದು ಹೊಸ ಕ್ರಿಯೇಟಿವಿಟಿ. ಯಾಕೆ ಅದು ಕ್ಲಾಸಿಕಲ್ ಅಲ್ವಾ? ಯಾಕೆ ಇಂದಿನ ಅದ್ದೂರಿಯ ಸಂಗೀತಕ್ಕಿಂತ ಒಂದು ಡಿಫ್ರೆಂಟ್, ಯಾಕೆ ಅದು ಹಿಟ್ಟಾಯ್ತು? ಹಾಗಾದ್ರೆ ಅಂತ ಹಾಡುಗಳನ್ನ ಕೇಳುವಂತ ಜನ ಕೂಡ ಇದ್ದಾರಂತ ಅರ್ಥ ಅಲ್ವಾ? ಮತ್ತೆ ನಿಮಗೆ ಎಲ್ಲ ಫಾಸ್ಟ್ ಯಾಕಮ್ಮ? ಮೊದಲಿನಿಂದ ಒಂದು 2ನೇ ಸಾಂಗ್ ಇಂದ ನೀವು ಅಲ್ಲಿಂದಾನೇ ನೀವು ಟರ್ನ್ ಆದ್ರೆ ಯಾಕೆ ಅಂತ ಹಾಡುಗಳು ಹಿಟ್ಟಾಯ್ತು? ಈಗ ಸಿಂಗಾರ ಸಿರಿ, ಅದರಲ್ಲಿ ಏನು ಇದುಂಟಾ? ಜೋಶ್ ಉಂಟಾ? ಏನುಂಟು? ಯಾಕೆ ಹಿಟ್ಟಾಯ್ತು? ಅದು ಎಷ್ಟು ಚಂದ ಟ್ಯೂನು.
ಅದೆಲ್ಲ ನಮ್ಮ ನಮ್ಮ ಅನಿಸಿಕೆಯಲ್ಲಿ ಉಂಟು, ನಮ್ಮ ನಮ್ಮ ಭಾವನೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಯದ್ಭಾವಂ, ನಮ್ಮ ಭಾವನೆ ಏನಿದೆಯೋ ತದ್ಭವತಿ, ಹಾಗೆ ಆಗ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಸರ್ ನಿಮಗೆ. ಆದ್ರೆ ನಿಮ್ಮ ನಂತರ ಬಂದವರು ಈಗ ದೊಡ್ಡ ಸೆಲೆಬ್ರಿಟೀಸ್ ಅಂತ ಜನ ಹೇಳ್ತಾ ಇದ್ದಾರೆ. ಎಂತ ಸಿಂಗರ್ ಅಂತ. ರವೀಂದ್ರ ಪ್ರಭು ಅವರು ಸೈಡ್ ಹೋದ್ರ ಅಂತ ಒಂದು ಮಾತಿದೆ ಸರ್. ಅಷ್ಟೆಲ್ಲ ಲ್ಯಾಂಗ್ವೇಜ್ ಅಲ್ಲಿ ಸುಲಲಿತವಾಗಿ ಹಾಡ್ತೀರಾ, ನಿಮಗೆ ಸಿಗಬೇಕಾದಂತಹ ಸ್ಥಾನಮಾನ ಅಥವಾ ಆ ಗೌರವ ಅಥವಾ ನಿಮ್ಮ ಪ್ರತಿಭೆಗೆ ಕೊಡಬೇಕಾದಂತಹ ಮಾನ್ಯತೆ ಸಿಕ್ಕಿದೆಯಾ? ಆ ನೋವಿದೆಯಾ ಸರ್ ನಿಮ್ಗೆ ಯಾವತ್ತಾದ್ರೂ? ಇಲ್ಲ, ಏನು ನೋವಿಲ್ಲ ನನಗೆ ಬೇಕಾದ ಸಾಧನೆ, ನನಗೆ ತೃಪ್ತಿ ಇದೆ. ನನಗೆ ಸಿಕ್ಕಿದಂತಹ ಯಾವುದೇ ವಶೀಲಿ ಬಾಜಿ ಮಾಡಿ ನಾನು ತಗೊಂಡಂತಹ ಇದಲ್ಲ, ಪ್ರಶಸ್ತಿಗಳಲ್ಲ. ಈಗ ದುಡ್ಡು ಕೊಟ್ಟರೆ ಪ್ರಶಸ್ತಿ ಸಿಗ್ತದೆ, ನಮಗೆ ಡಾಕ್ಟರೇಟ್ ಸಿಗ್ತದೆ ದುಡ್ಡು ಕೊಟ್ಟರೆ. ನಾಳೆ ನಾನು ಡಾಕ್ಟರ್ ರವೀಂದ್ರ ಪ್ರಭು ಆಗ್ಬೋದು, ನಮಗೆ ಬೇಡ ಅಂಥದ್ದು. ನಮ್ಮ ಸಾಧನೆಯನ್ನು ಮನ್ನಿಸಿ ಆ ಸಂಸ್ಥೆಗಳು ನಮ್ಮನ್ನು ಗೌರವಿಸಬೇಕು, ಅದು ಇರುವಂಥ ಮಾತು. ನನ್ನ ಸಾಧನೆಯನ್ನು ಮನ್ನಿಸಿದವರು ನಮ್ಮ ಹರಿಕೃಷ್ಣ ಪುನೂರವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರು, ನಮ್ಮ ಊರಿನವರು. ಅವರು ಬಾಲ್ಯದಿಂದಲೂ ನನ್ನ ಬಗ್ಗೆ ಅವರಿಗೆ ಗೊತ್ತು. ಅವರು ಮುತುವರ್ಜಿ ವಹಿಸಿ, ಸರ್ ನಾನು ಏನು ಸಾಧನೆ ಮಾಡಲಿಲ್ಲ, ಯಾಕೆ ಸರ್ ಅಂತ ನಾನು ಕೇಳಿದವರಿಗೆ, ಯಾಕೆ ಇಲ್ಲ ನೀನು ಹಾಕು, ಅಪ್ಲೈ ಮಾಡು ಅಂತೇಳಿ ಅವರು ಫೋರ್ಸ್ ಮಾಡಿದ್ದಕ್ಕೆ ನನಗೆ, ನನ್ನ ಊರಿನವು ನೀನು, ನನಗೆ ಗೊತ್ತಿದೆ, ನೀನು ರಂಗಭೂಮಿಯಲ್ಲಿ ಹಾಡ್ತಿ, ಭಜನ್ಸ್ ಹಾಡ್ತಿ, ಭಾವಗೀತೆ ಹಾಡ್ತಿ, ಸುಗಮ ಸಂಗೀತ ಹಾಡ್ತಿ, ಫಿಲ್ಮ್ ಸಾಂಗ್ ಹಾಡ್ತಿ, ಭರತನಾಟ್ಯಕ್ಕೆ ಹಾಡ್ತಿ, ಹೆಜ್ಜೆಗೆ ತಕ್ಕ ಹಾಗೆ ಮಕ್ಕಳದು. ಇಷ್ಟೆಲ್ಲ ಸಾಧನೆ ಇರುವಾಗ ನಿನಗೆ ಕೊಡದಿದ್ರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ, ನೀನು ಖಂಡಿತ ಪಾತ್ರನ ಹಾಕ್ತಿ, ನೀನು ಅಪ್ಲೈ ಮಾಡು ಅಂತ ಹೇಳಿ ಅವರು ಹೇಳಿದ ಒಂದು ಮಾತಿಗೆ ಗೌರವ ಕೊಟ್ಟು ನಾನು ಅವರಲ್ಲಿ ನನ್ನ ಡೀಟೇಲ್ಸನ್ನು ಅವರಿಗೆ ಕೊಟ್ಟೆ. ಅದು ಕೂಡ ಡೀಟೇಲ್ಸ್ ನಾನು ಕೊಟ್ಟದಲ್ಲ, ಅವರ PA ಗೆ ಹೇಳಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರು. ಕಲೆಕ್ಟ್ ಮಾಡಿ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಆವಾಗ ನಮ್ಮ ನಾಗರಾಜ್ ಶೆಟ್ಟಿ ಅವರು ಆ ಕಮಿಟಿಯಲ್ಲಿದ್ದರು, ಅವರು ಮಿನಿಸ್ಟರ್ ಆಗಿದ್ರು. ಇಲ್ಲ ರವೀಂದ್ರ ಪ್ರಭು ಈಸ್ ಎ ವೆರಿ ಕ್ಯಾಪಬಲ್, ಇದಕ್ಕೆ ಅವನಿಗೆ ಕೊಡಬೇಕು ಅಂತೇಳಿ ಅವರೇ ನನಗೆ ನಮ್ಮ ನೆಹರು ಮೈದಾನಲ್ಲಿ ಪ್ರಶಸ್ತಿಯನ್ನು ಕೊಟ್ಟರು. ಇಲ್ಲ, ನಾನು ಅಷ್ಟೇ, ನನ್ನ ನೋಡಿ, ಸಾಧನೆ ಇಲ್ಲದೆ ಪ್ರಶಸ್ತಿ ತಗೊಳ್ಳುವುದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ. ಸಾಧನೆ ಇರಬೇಕು. ನನ್ನ ಸಾಧನೆ ಇನ್ನೂ ಇದೆ, ಇಷ್ಟೇ ಅಲ್ಲ, ನಾನು ಇನ್ನೂ ಮಾಡ್ತಾ ಇದ್ದೇನೆ ಕೆಲಸ, ಇನ್ನೂ ಕೆಲಸಗಳು ನಡೀತಾ ಇದೆ, ಕಾರ್ಯಕ್ರಮ ಸಿಕ್ಕಾಪಟ್ಟೆ ಇದೆ, ಪುರ್ಸೊತ್ತಿಲ್ಲ ಆಗಿದೆ. ಮೊನ್ನೆ ಡಿಸೆಂಬರ್ 1 ನನಗೆ ಅದಕ್ಕೆ ಹೇಳಿದ್ದು, ನಾನು ಈ ಸೋಮವಾರ ನಂತರ ಬರ್ತೇನೆ ಅಂತ ಹೇಳಿದೆ. ಅಷ್ಟರವರೆಗೆ ಟೈಮೇ ಇಲ್ಲ. ಅಪ್ ಟು 11th ಹೆವಿ ಬ್ಯುಸಿ, ಬೆಳಿಗ್ಗೆ ಸಂಜೆ ಅದು ಇದು ಏನಾದರೂ ಇನ್ನೂ ಕೆಲಸಗಳು ಬಾಕಿ ಇದೆ. ರೆಕಾರ್ಡಿಂಗ್ಸ್ ಇದೆ, ಹೊಸ ನಾಟಕಗಳ ರೆಕಾರ್ಡಿಂಗ್ಸ್ ಆಯ್ತು. ಈಗ ನೋಡಿ, ಈಗ ಶಿವದೂತೆಗಳಿಗೆಲ್ಲಿ ಹಾಡಿದ್ದೇನೆ ನಾನು. ದಕ್ಷಿಣ ಕನ್ನಡದ ಹೆಚ್ಚಿನ ಎಲ್ಲ ನಾಟಕಗಳಲ್ಲಿ ನೀವು ಗಮನಿಸಿ ನನ್ನದು ಹಾಡಿದೆ. ಮತ್ತು ನಾನು ಬ್ಯುಸಿ ಇಲ್ಲ ಅಂತ ಯಾರು ಹೇಳಿದ್ದು ನಿಮಗೆ? ನಾನು ಹಿಂದೆ ಬಿದ್ದಿದ್ದೇನೆ ಅಂತ ಯಾರು ಹೇಳಿದ್ದು? ಯಾಕೆ ಅಂತ ನಿರ್ಮಾಪಕರು ಯಾಕೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ? ಅವರಿಗೊಂದು ರವಿ ಹಾಡಿದ್ದು ನಮ್ಮ ಎಲ್ಲ ನಾಟಕಗಳು ಹಿಟ್, ಆ ಭಾವನೆ ಅವರಿಗೆ ಇವತ್ತು ಇದೆ, ಇಂದಿಗೂ ಇದೆ, ಮುಂದೆಯೂ ಇರುತ್ತೆ. ಬೇರೆ ಸಿಂಗರ್ಸ್ಗಳನ್ನೆಲ್ಲ ರವಿಯನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಂತ ಒಂದು ಗಾಳಿ ಹಾಕಿದವರು ಕೂಡ ಬೇರೆಯವ್ರ ಹತ್ರ ಹಾಡಿಸಿ ಅದು ಅವರಿಗೆ ಸರಿಯಾಗದೆ ಪುನಃ ಮತ್ತೆ ಹೋಗಿ ನಾನು ಮಿಕ್ಸ್ ಮಾಡಿದ ದಿನಗಳು ಇತ್ತೀಚೆಗೆ ಆದಂಥ ವಿಷಯ ಇದು ಅಲ್ವಾ? ಹಾಗಿರುವಾಗ ರವೀಂದ್ರ ಬಾಬು ಸೈಡಿಗೆ ಹೋದ್ರು ಅಂತ ಯಾರು ಹೇಳಿದ್ರು? ಯಾರು ಅಂದ್ಕೊಳ್ತಾರೆ? ಯಾರಿಲ್ಲ. ಹೇಳುವವ್ರು ಹೇಳ್ತಾರೆ ಬಿಡಿ, ಅದೇ ಹೇಳಿದ್ ನಾನು. ರೂಮರ್ಸ್ಗಳಿಗೆ ಕಿವಿ ಕೊಡಬೇಡಿ ದಯವಿಟ್ಟು, ಅವರ ಸಾಧನೆಯನ್ನ ಪರಿಗಣಿಸಿ. ಈಗ ಕಮೆಂಟ್ ಮಾಡುವವರು ಕೂಡ ಅಷ್ಟೇ ನಾನು ಹೇಳುದು, ನಿಮ್ಮ ಸಾಧನೆ ಏನು? ನೀವು ಇನ್ನೊಬ್ಬನನ್ನು ಕಮೆಂಟ್ ಮಾಡಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ಸಾಧನೆ ನೀವು ಮಾಡಿರ್ಬೇಕಲ್ಲ. ಓ ಸರಿ, ಬನ್ನಿ ಕೂತ್ಕೊಳ್ಳಿ, ಜುಗಲ್ಬಂದಿ ಮಾಡೋಣ. ಐ ಆಮ್ ರೆಡಿ. ಒಟ್ಟಿಗೆ ಪ್ರೋಗ್ರಾಮ್ ಮಾಡೋಣ, ಬನ್ನಿ ಕೂತ್ಕೊಳ್ಳಿ, ಹಾಡಿ. ನೀವುಗಳು ಹಾಡಿದ ಹಾಡನ್ನ ಒಂದೊಂದು 24 hours ಅಲ್ಲಿ ರಿಹರ್ಸಲ್ ಮಾಡಿ ನಾನು ಹಾಡಬಲ್ಲೆ. ನಾನು ಹಾಡಿದ ಹಾಡನ್ನ ನೀವು ಹಾಗೆ ಹಾಡಬೇಕು. ಐ ಆಮ್ ರೆಡಿ ಟು ಟೇಕ್ ದ ಚಾಲೆಂಜ್ ಅಲ್ವಾ? ಅಷ್ಟೇ. ರವೀಂದ್ರ ಪ್ರಭು ಅವರ ಸಂಗೀತದ ಮೇಲೆ ಮಾತ್ರ ಅಲ್ಲ ಕಣ್ಣಿರೋದು, ಅವರ ಕಣ್ಣಿನ ಮೇಲೂ ಎಲ್ರಿಗೂ ಕಣ್ಣಿದೆ ಸರ್. ಒಂದು ಮುತ್ತಿನ ಕತೆ ಸೂಪರ್ ಹಿಟ್ ಮೂವಿ, ಒಂದು ಮೊಟ್ಟೆಯ ಕತೆ ಎಲ್ಲ ಟ್ರೆಂಡ್ ಸೆಟ್ ಮಾಡಿದ ಮೂವಿ. ಒಂದು ಕಣ್ಣಿನ ಕತೆ ಕೇಳಬಹುದಾ ಸರ್? ಕಣ್ಣಿನ ಕತೆ ಖಂಡಿತ ಕೇಳ್ಬೋದು. ಕಣ್ಣು ಅಂತ ಹೇಳಿದ್ರೆ ನಾನು ಹೇಳಿದ ನನಗೆ ಅದೃಷ್ಟ ಅಲ್ವಾ?
ನಾವು ಈ ಪ್ರಪಂಚದಲ್ಲಿ ಹುಟ್ಟಿದಾಗ ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ ಇದು ಆಳವಾಗಿ ನನ್ನ ಎಕ್ಸ್ಪೀರಿಯನ್ಸಿಂದ ನನಗೆ ಬಂದಂಥ ಅನುಭವ. ನನಗೆ ತಂದೆ ತಾಯಿಗಳು ಯಾವುದೇ ಸಂಸ್ಕಾರವನ್ನು ಕೊಡುವಷ್ಟು ಪುರುಸತ್ ಅವರಿಗೆ ಇರಲಿಲ್ಲ. ಈ ಏನು ಸಂಸ್ಕಾರ ಇದೆ ಇವತ್ತು, ಈ ದೇವರ ಭಜನೆಯೋ ಆರಾಧನೆಯೋ ಅದು ಇದು ಕುಟುಂಬದ ಎಲ್ಲವನ್ನು ನನಗೆ ನನ್ನ ಅಜ್ಜಿ ನನಗೆ ಕಲಿಸಿಕೊಟ್ಟಂಥದ್ದು. ಆವಾಗ ನನ್ನ ಅಜ್ಜಿ ಹೇಳ್ತಾ ಇದ್ರು, ಮಗು ನೀನು ಹಾಡ್ತೀಯಲ್ಲ, ಸ್ವಲ್ಪ ನೀನು ಆ್ಯಕ್ಷನ್ ಎಲ್ಲ ಮಾಡ್ಬೇಕು, ಸ್ವಲ್ಪ ಡ್ಯಾನ್ಸ್ ಮಾಡ್ಬೇಕು. ನನ್ನ ಅಜ್ಜಿ ಹೇಳಿದ ಮಾತಿದು. ನಾನು ಆವಾಗ ಈ ಸಂಗೀತ ಅಂತ ಹೇಳಿದರೆ ಮೊದಲೇ ಆರ್ಕೆಸ್ಟ್ರಾ ಅಂತ ಹೇಳಿದರೆ ಅಷ್ಟಕ್ಕಷ್ಟೇ. ಅಂದರೆ ನಮ್ಮ ಈ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ ಅದು ತುಂಬ ಪವಿತ್ರವಾದಂಥ ಒಂದು ಊರುಗಳು, ನಮ್ಮ ಜಿಲ್ಲೆ ಅಂತ ಹೇಳ್ಬೋದು. ಅಲ್ಲಿ ಆರ್ಕೆಸ್ಟ್ರಾ ನಾಟಕ ಅಂತ ಹೇಳಿದರೆ ಎಲ್ಲ ಕೆಟ್ಟವರು ಅಂತ ಒಂದು ಭಾವನೆ ಇತ್ತು ಒಂದು ಕಾಲದಲ್ಲಿ. ಆ ಕಾಲದಲ್ಲಿ ಆವಾಗ ಮನೆಯಿಂದ ಹೊರಗೆ ಹೋಗುವುದೇ 7 ಗಂಟೆ ಮೇಲೆ ಹೊರಗೆ ಹೋಗುದು ಹೇಳಿದರೆ ಅಷ್ಟು ಸ್ಟ್ರಿಕ್ಟ್ ನಮಗೆ ಸಂಸ್ಕಾರ ಇದ್ದಂಥ ಮನೆಯಲ್ಲಿ. ಅವರೊಟ್ಟಿಗೆಲ್ಲ ಹೋಗಬೇಡ, ಇವರೊಟ್ಟಿಗೆ ಹೋಗಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂತೇಳಿ. ಬಟ್ ಒಳ್ಳೆಯ ಕಾರ್ಯಕ್ರಮಕ್ಕೆ ಅವರ ಸಂಪೂರ್ಣ ಸಪೋರ್ಟ್ ಇದ್ದ ಹಾಗೆ. ಆವಾಗ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಮಕ್ಕಳಿಗೆ ಎಲ್ಲಿ ವೇದಿಕೆ ಸಿಗ್ತದೆ ಅಂತ ಕಾಯ್ತಾ ಇರ್ತಾರೆ ಪೇರೆಂಟ್ಸ್ ಮಕ್ಕಳನ್ನು ಪುಷ್ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಪೇರೆಂಟ್ಸ್ ಹಾಗೆಲ್ಲ, ನಮ್ಮ ವೇದಿಕೆ ಹೋಗುದು ಹೇಳಿದ್ರೆ ನಾವು ಅಷ್ಟು ಜಾಗ್ರತೆಯಿಂದ ಹೋಗಿ ಬರಬೇಕಿತ್ತು. ಎಷ್ಟು ಗಂಟೆಗೆ ಮನೆ ಬರಬೇಕಂದ್ರೆ ಬರಲೇಬೇಕು ಹಾಗೆ ಅಂತ ಅಷ್ಟು ಸ್ಟ್ರಿಕ್ಟ್ನೆಸ್ ಇತ್ತು. ಆವಾಗ ನಮಗೆ ಸ್ವಲ್ಪ ಪುಷಪ್ ಏನೋ ಸಿಕ್ಕಿದ್ದಾರೆ ನಮ್ಮ ಪೇರೆಂಟ್ಸ್ ಏನಿದ್ರೆ ನಾವು ಇನ್ನೂ ಎಲ್ಲಿಯೇ ಹೋಗ್ತಿದ್ವಿ. ಹಾಗಂತ ನನ್ನ ಸಾಧನೆಗಳು, ನಾನು ಸುಮಾರು ಒಂದು 10 ಫಿಲ್ಮಿಗೆ ಹಾಡಿದ್ದೇನೆ. ಒಂದು 100-200ಕ್ಕೂ ಮಿಕ್ಕಿದ ನಾಟಕಗಳಿಗೆ ಕಂಠದಾನ ಮಾಡಿದ್ದೇನೆ, ವಾಯ್ಸ್ ಡಬ್ಬಿಂಗ್ ಕೊಟ್ಟಿದ್ದೇನೆ, ಕಂಪೋಸ್ ಮಾಡಿದ್ದೇನೆ, ನಾನು ಮ್ಯೂಸಿಕ್ ಮಾಡಿದ್ದೇನೆ. ಅದರಲ್ಲಿ ನಂದು ಸೂಪರ್ ಹಿಟ್ ಡ್ರಾಮಾ ಅಂತ ಹೇಳಿದರೆ ಕಟೀಲ್ ದಪ್ಪೆ ಉಳ್ಳಾಗಲಿ. ಅದರಲ್ಲಿರೋದನ್ನು 19 ಸೀಕ್ವೆನ್ಸ್ನ ಪ್ಲಾನಿಂಗ್ ಮಾಡಿದವನು ನಾನೇ. ಈಗ ಬೊಳ್ಳಿ ಬೊಲ್ಪು ಮೂಡುಂಡಿ ಅಂತಂತ ಹಾಡುವಂತಹ ಈ ಫಿಮೇಲ್ ಸಿಂಗರ್ ಎಲ್ಲರೂ ಹೆಚ್ಚಿನವರು ಇಲ್ಲಿ ಹಾಡ್ತಾರೆ. ಆ ಹಾಡು ಕಂಪೋಸ್ ಮಾಡಿದ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅದನ್ನು ಮಾಡಿದ್ದು ನಾನು. ಯಶವಂತ್ ಬೋಡೂರವರ ಸಾಹಿತ್ಯ, 8 ಸಾಹಿತ್ಯ, ಅಮ್ಮ ಮಾರಿಯಮ್ಮ ಫಸ್ಟ್ ಕ್ಯಾಸೆಟ್, ಇವತ್ತಿಗೂ ಅದು ಸೂಪರ್ ಹಿಟ್ ಕ್ಯಾಸೆಟ್. ಸುಮಾರು ಅದು ಆಗಿ ನನ್ನ ಅಂದಾಜು ಪ್ರಕಾರ ಒಂದು 20 ವರ್ಷ ಆಗಿರ್ಬೋದು ಆಲ್ಬಮ್ ಆಗಿ. ಇವತ್ತಿಗೂ ಆ ಹಾಡು ಜನಪ್ರಿಯತೆಯಲ್ಲಿದೆ. ನಮ್ಮ ಸಾಧನೆಗಳು ಇದೆ, ಅದನ್ನು ಗಮನಿಸಬೇಕಷ್ಟೇ. ಯಾರು ಏನು ಎತ್ತ ಅದನ್ನು ಗಮನಿಸಬೇಕಾದ್ದು ಕಲಾವಿದರು ಅಥವಾ ಕಲಾಭಿಮಾನಿಗಳ ಅವರ ಕೆಲಸ. ಹಾಗೆ ಕಣ್ಣಿನ ಬಗ್ಗೆ ಮಾತಾಡ್ತಿದ್ರಿ. ಹೌದು, 10ನೇ ವರ್ಷದಲ್ಲಿರುವಾಗ ನನ್ನ ಕಣ್ಣಿಗೊಂದು ಸುಣ್ಣ ಬಿತ್ತು. ಸುಣ್ಣ ಅಂತೇಳಿ ನಾನು ಸ್ವಲ್ಪ ಪೋಖ್ರಿ ಜಾಸ್ತಿ ಚಿಕನ್ನಲ್ಲಿ. ನಮಗೆ ಒಂದು ಸಣ್ಣದು ಬಿಡಿ ಅಂಗಡಿ ಇತ್ತು ಮುಲ್ಕಿಯಲ್ಲಿ. ಸೊ ನನ್ನ ದೊಡ್ಡಪ್ಪ ಒಂದು ದಿವಸ ಏನು ಮಾಡ್ತಾಯಿದ್ರು, ನನ್ನ ದೊಡ್ಡಪ್ಪ ಸುಣ್ಣ ನಾವು ಒಂದು ದೊಡ್ಡ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿ ಇಡುವುದು. ಆ ಸುಣ್ಣ ಬೇಯಿಸಿ ಇಟ್ಟಾಗ ಅದರಲ್ಲಿ ನೀರು ನಿಲ್ತದಲ್ಲ ಮೇಲೆ, ಅದು ಒಣಗಿದ್ರೆ ಗಟ್ಟಿ ಆಗ್ತದೆ, ನೀರು ಹಾಕಿಟ್ಟಿರ್ತಾರೆ. ನನ್ನ ದೊಡ್ಡಪ್ಪ ತೆಗೆದು ಒಂದು ದಿವಸ ಈ ಚಹಾವನ್ನು ಹೀಗೆ ಹಿಂಡ್ತಾರಲ್ಲ ಒಂದು ಬಟ್ಟೆಯಲ್ಲಿ ಹಾಕಿ, ಹಾಗೆ ಹಿಂಡಿ ಅದನ್ನು ತೆಗೆದು ಬೀಡ ಕಟ್ಟುವುದನ್ನು ನಾನು ನೋಡಿದೆ. ನನಗೆ 10 ವರ್ಷ. ಒಂದು ದಿವಸ ಅಪ್ಪನನ್ನು ಊಟಕ್ಕೆ ಲಂಚ್ ಬ್ರೇಕಿಗೆ ಬಿಡಲಿಕ್ಕೆ ನಾನು ಹೋಗಿದ್ದೆ ಅಂಗಡಿಗೆ. ಆವಾಗ ಬೀಡ ಇರಲಿಲ್ಲ, ನಮಗೆ ಕಸ್ಟಮರ್ ಇದ್ರು. ಆವಾಗ ನಾನು ಸುಣ್ಣ ಇಲ್ಲ ನೋಡುವಾಗ ದೊಡ್ಡಪ್ಪ ಮಾಡಿದ ನೆನಪಾಯ್ತು. ಒಂದು ಬಟ್ಟೆ ಹೀಗೆ ತಗೊಂಡೆ, ಹೀಗೆ ಹಿಂಡಿದೆ. ಅದು ಹಳೆ ಬಟ್ಟೆ, ಏನೋ ಕುಂಬಾಗಿತ್ತದು. ಆದ್ರಿಂದ ಹೊಡೆದು ನೇರ ಕಣ್ಣಿಗೆ ಕಟ್ಟಿ. ಆವಾಗ ಡಾಕ್ಟರ್ ಎಲ್ಲಿದ್ದಾರೆ, ಸರಿಯಾದ ಡಾಕ್ಟರ್, ಕಣ್ಣಿನ ಡಾಕ್ಟರ್ ಬರಬೇಕಾದ್ರೆ ಮಂಗಳೂರಿಗೆ ಬರಬೇಕು. ಆವಾಗ ಸೀಮಿತ ಬಸ್ಗಳಿದ್ದಂಥ ಅವಧಿ. ಇಮಿಡಿಯೇಟ್ ನೀರೆಲ್ಲ ಹಾಕಿದ್ರು. ಒಂದು ಡಾಕ್ಟರ್ ಅದಕ್ಕೆ ಪ್ಲಾಸ್ಟರ್ ಹಾಕ್ಬಿಟ್ರು. ಆಯ್ತಾ, ಅದು ತೆಗಿಬೇಕಾಗಿತ್ತು. ಅದನ್ನು ಕ್ಲೀನ್ ಮಾಡಿ ಮತ್ತೆ ಪ್ಲಾಸ್ಟರ್ ಹಾಕಬಾರ್ದು, ಏನಿದ್ರು ಹಾಕೋದಿದ್ರು ಸಹ ಅದನ್ನು ಕ್ಲೀನ್ ಮಾಡಿ ತೆಗೆದು ಹಾಕಬೇಕಿತ್ತು. ಸೊ ಅದು ಇಲ್ಲಿ ಮಂಗಳೂರಿಗೆ ಬರುವಷ್ಟರಲ್ಲಿ ಇಲ್ಲಿ ಜಾಮ್ ಪ್ಯಾಕ್ ಜನ. ನಾವು ಸ್ವಲ್ಪ ಬಡ ಕುಟುಂಬದವರು. ನಾವು ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಇಷ್ಟು ಹೊತ್ತಾಗಿತ್ತು. ಬಿದ್ದದ್ದು 3 ಗಂಟೆಗೆ. ಡಾಕ್ಟ್ರು ನನ್ನನ್ನು ನೋಡುವಾಗ 7 ಗಂಟೆ. ಸರಿಯಾಗಿ ಉಗಿದ್ರು ಡಾಕ್ಟ್ರು. ಯಾರು ಪ್ಲಾಸ್ಟರ್ ಹಾಕಿದ್ದು, ಮತ್ತೆ ಎಲ್ಲ ಸುಟ್ಟೋಗಿದೆ ಅಂತೇಳಿ ನಾನು ಕಂಕನಾಡಿ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದರು. ಅಲ್ಲಿ ನಾನು ಬಂದು ಟ್ರೀಟ್ಮೆಂಟ್ ಕೊಡ್ತೇನೆ ಅಂತೇಳಿ ಕ್ಲೀನ್ ಎಲ್ಲ ಮಾಡಿ, ಫಸ್ಟ್ ಏಡ್ ಮಾಡಿ ಕ್ಲೀನ್ ಮಾಡಿ ಅಲ್ಲಿ ನೋಡುವಂತೆ. ಮತ್ತು ಅಲ್ಲಿ ಒಂದು 2 ದಿನ 3 ದಿನ ಇರುವಾಗ ಆಲ್ ಇಂಡಿಯಾ ಬಂದ್. ನಾನು ಹಾಸ್ಪಿಟ್ಲಲ್ಲಿ, ತಂದೆ ತಾಯಿ ಮನೆಯಲ್ಲಿ.
ನಾನಿಲ್ಲಿ ಹಾಸ್ಪಿಟ್ಲಲ್ಲಿ ಒಬ್ಬನೇ. ಅಂಥ ಅವಸ್ಥೆ. ಅವಾಗ ಏನು ಮಾಡೋದು, ಮತ್ತೆ ಹತ್ತಿರದ ಬೆಡ್ಡಲ್ಲಿ ಇದ್ದವರೆಲ್ಲ ನನಗೆ ಆ ಪರಿವೇ ಇಲ್ಲ. ನಾನು ಅಲ್ಲಿದ್ದವರೊಟ್ಟಿಗೆ ಸಿಸ್ಟರ್ಗಳು ನರ್ಸ್ಗಳು ಎಲ್ಲ ಓಡಾಡ್ಕೊಂಡು, ಅವರಿಗೆ ನಾನು ತುಂಬಾ ಸಣ್ಣ ಹುಡುಗ, ಹಾಡೆಲ್ಲ ಹಾಡ್ತಿದ್ದಲ್ಲ ನಾನು, ನಂತರ ಕುತ್ಕೊಂಡು ಅವ್ರು ಹಾಡ್ಸುದು. ನನಗೆ ನೋವು ಅದಿದೆ ಅಂತ ಏನಿರ್ಲಿಲ್ಲ ಅವಾಗ, ಮೆಡಿಸಿನ್ ಇತ್ತು ಅಷ್ಟೇ. ಕ್ರಿಸ್ಮಸ್ ಟೈಮ್ ಅದು, ಅಲ್ಲೆಲ್ಲ ಬ್ಯಾಲೆಗಳು ಬರುದು, ಆ ಕಂಕನಡಿ ಫಾದರ್ ಮುಲ್ಲರ್ಸ್ ಅಲ್ಲಿ ಕ್ರಿಸ್ತನ ನೃತ್ಯ ಅದಿದೆಲ್ಲ. ಈಗ ನಾವು ನೋಡಿದ್ರೆ ಒಳ್ಳೆ ಕಾರ್ಯಕ್ರಮ ಕೆಳಗಡೆ ಕಾಣ್ತಾ ಇತ್ತು ನಮ್ಗೆ. ಅದೆಲ್ಲ ನೋಡಿ ಎಲ್ಲ ಟೈಮ್ ಪಾಸ್ ಆಯ್ತು. ಮತ್ತೆ ಅಂದ್ರೆ ಅದು ಇಂದಿರಾ ಗಾಂಧಿ ಅರೆಸ್ಟ್ ಆದ ಟೈಮ್ 79, 69 ಅಲ್ಲಿ ನಾನು ಹುಟ್ಟಿದ್ದು, ಎಕ್ಸಾಕ್ಟ್ 79 ಡಿಸೆಂಬರ್, ಕ್ರಿಸ್ಮಸ್ ಟೈಮ್ ಅಲ್ಲಿ. ಆಮೇಲೆ ಇದೆಲ್ಲ ಬಂದ್ ಗಲಾಟೆ ಎಲ್ಲ, ಬೆಂಕಿ, ಟೈರ್ ಸುಡುದು, ಬಸ್ಸಿಗೆ ಕಲ್ಲು ತೋಟ ಎಲ್ಲ, ಅಲ್ಲಿ ಲಾಠಿ ಚಾರ್ಜ್, ಮತ್ತೆ ಸೆಕ್ಷನ್ 144 ಸೆಕ್ಷನ್ ಆ ಟೈಮಲ್ಲಿ. ಯಾರಿಗೂ ಹೊರ ಬರುವಾಗಿಲ್ಲ. ಫೋನ್ ಮಾಡುವಂದ್ರೆ ಫೋನ್ ಎಲ್ಲಿದೆ ಅವಾಗ, ಲ್ಯಾಂಡ್ಲೈನ್ ಫೋನು ಇಲ್ಲ, ಕೆಲವು ಕಡೆ ಇತ್ತು, ನಮ್ಮ ಮನೇಲಿ ಫೋನು ಇಲ್ಲ. ಹಾಗೆ ಆಮೇಲೆ ಎಲ್ಲ ಗಲಾಟೆ ಎಲ್ಲ ಶಾಂತ ಆದ್ಮೇಲೆ ತಂದೆ ಬಂದು ನನ್ನನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರು. ಆಮೇಲೆ ಆಪರೇಷನ್ ಆಗಬೇಕಿತ್ತು, ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ನಮ್ದು ಆಗಿತ್ತು. ಆಪರೇಷನ್ ಮಾಡ್ತಿದ್ರೆ ಸರ್ಜರಿ ಮಾಡಿದ್ರೆ ಆ ಟೈಮಲ್ಲಿ ನಾನು ತುಂಬಾ, ಆಗ ಮೆಡಿಸಿನ್ ಮಾಡಲಿಲ್ಲ ಅಂತ ಹೇಳಿಲ್ಲ, ತುಂಬಾ ಡ್ರಾಪ್ಸ್ ಅದು ಇದೆಲ್ಲ ಇತ್ತು. ಬಟ್ ಅದಕ್ಕೆ ಅದರಲ್ಲಿ ಒಂದು 2-3 ಸರ್ಜರಿ ಆಗಬೇಕು ಇದನ್ನು ಸರಿ ಮಾಡಬೇಕಾದ್ರೆ. ಗ್ರಾಫ್ಟಿಂಗ್ ಅಂತ ಹೇಳಿದ್ರೆ ಗ್ರಾಫ್ಟಿಂಗ್ ಮಾಡಬೇಕು. ಗ್ರಾಫ್ಟಿಂಗ್ ಆಗಿದ ನಂತರ ಒಂದ್ಸಲ ಅದರ ಇದ್ದದನ್ನು ಬೇರೆ ಬೇಡವಾದ ಕೆಲವು ದುರ್ಮಾಂಸಗಳನ್ನು ರಿಮೂವ್ ಮಾಡಬೇಕು. ಅದ ನಂತರ ಇಲ್ಲಿಂದ ಅದಕ್ಕೆ ಇದರಷ್ಟು ಕಣ್ಣಿನಷ್ಟು ಸೂಕ್ಷ್ಮ ಮತ್ತು ಮೃದು ಪಾರ್ಟ್ ಯಾವುದಿಲ್ಲ ನಮ್ಮ ದೇಹದಲ್ಲಿ. ಅದಕ್ಕೆ ಸೂಟ್ ಆಗುವಂತಹದ್ದು ನಿಮಗೆ ನರ್ವ್ಸ್ ಸಿಗಬೇಕಾದ್ರೆ ಇಲ್ಲಿಂದ ಮಾತ್ರ, ಅಥವಾ ಈ ಕಣ್ಣಿಂದ ತೆಗೆದು ಈ ಕಣ್ಣಿಗೆ ಇಡುವಂಥದ್ದು. ಹಾಗೆ 2-3 ಸರ್ಜರಿ ಆದರೂ ಕೂಡ ಅದು 30 to 40%, 50% ಅಂತ ಡಾಕ್ಟರ್ನವ್ರು ಹೇಳ್ತಾರೆ. ಆಯ್ತು, ಇನ್ನು ಯಾಕೆ ಸುಮ್ಮನೆ ಹೀಗೆ ಇರಲಿ ಅಂತ. ಆ ಕಣ್ಣಿಗೆ ಯಾವತ್ತು ಟೀಕೆ ಏನಾದ್ರೂ ಬರ್ಲಿಲ್ವಾ ಸರ್ ನಿಮ್ಮ ಕಾರ್ಯಕ್ರಮಗಳಲ್ಲಿ? ಅಲ್ಲ, ಕಣ್ಣಿಗೆ ಆವಾಗ ಹೇಳ್ತಾ ಇದ್ರು ನೀನೊಂದು ಗ್ಲಾಸ್ ಇಡಬೇಕು ಅಂತ. ಆಗ ನನಗೆ ಪವರ್ ಗ್ಲಾಸ್ ಇರಲಿಲ್ಲ. ಗ್ಲಾಸ್ ಇಡಬೇಕು ನೀನು. ಇಡೀ ನನ್ನ 1ನೇ ತರಗತಿಯಿಂದ ಡಿಗ್ರಿವರೆಗಿನ ಶಿಕ್ಷಣವನ್ನು ನಾನು 1ನೇ ಕಣ್ಣಲ್ಲಿ ಮಾಡಿದಲ್ವ. ಆಫ್ಟರ್ 4th ಸ್ಟ್ಯಾಂಡರ್ಡ್ ಇರುವಾಗ ಇದದು ಒಂದು ಕಣ್ಣಲ್ಲಿ ಇಷ್ಟು ಸಾಧನೆ ಮಾಡಿದ್ದು ಸಾಲದ? ಸಾಕು ಸರ್, ತುಂಬಾ ಜಾಸ್ತಿ ಆಯ್ತು. ಇನ್ನು ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ. ನನ್ನ ಮಕ್ಕಳಿಗೆ ಬೆಳೆದು ದೊಡ್ಡ ಅವರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು. ಕೊಟ್ಟೆ ನಾನು. ನನ್ನ ಸ್ವಲ್ಪ ಮನೆ ಕಟ್ಟಿದೆ, ಸಾಲ ಇದೆ, ಸ್ವಲ್ಪ ತೀರಿಸ್ತಾ ಇದ್ದೇನೆ, ದುಡಿತಾ ಇದ್ದೇನೆ, ತೀರಿಸ್ತಾ ಇದ್ದೇನೆ. ಯಾರಿಗೂ ದೇಹಿ ಅಂತ ಹೋದವನಲ್ಲ ಯಾವತ್ತಿಗೂ. ಕಾರ್ಯಕ್ರಮಕ್ಕೂ ಅಷ್ಟೇ, ನನಗೆ ಕಾರ್ಯಕ್ರಮ ಕೊಡಿ ಅಂತ ಕೇಳಿದವ ನಾನಲ್ಲ, ಅಂತ ಜಯಮನವೇ ಅಲ್ಲ. ನಮಗೆ ಬಂದ್ರೆ ನಾವು ಮಾಡೋದು. ಅದಕ್ಕೋಸ್ಕರ ವಶೀಲಿಬಾಜಿ ಮಾಡೋದು, ಅದು ನಮಗೆ ಬರುವಾಗೆ ಮಾಡೋದು, ಇನ್ನೊಬ್ಬರನ್ನು ತಪ್ಪಿಸುದು ಅಂತ ಮಾಡಿದ್ದು ಇಲ್ಲ, ಇನ್ನು ಮುಂದೆಯೂ ಇಲ್ಲ. ಬಂದ ಕಲಾವಿದರು ಅಷ್ಟೇ. ರವೀಂದ್ರ ಪ್ರಭು ಅವರ ಕಾರ್ಯಕ್ರಮ ಹೋದರೆ ಊಟಕ್ಕೆ, ಮನೆಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ, ಪೇಮೆಂಟಿಗೆ ಏನೂ ತೊಂದರೆ ಇಲ್ಲ ಎಂಬ ಇಡೀ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಕಲಾವಿದರು ಹೇಳ್ತಾರೆ. ಹಾಗಂತ ನಾನು ಎಲ್ಲರೊಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಆಗ್ತದ? 4 ಪ್ಯಾಡ್, 4 ತಬ್ಲ ಹಾಕ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅಂತ ದೊಡ್ಡ ಮಟ್ಟದ ಕಾರ್ಯಕ್ರಮ ಬಂದ್ರೆ ಹಾಕ್ಬಹುದು. ಒಂದು ಸಣ್ಣ ಬಜೆಟಿನ ಕಾರ್ಯಕ್ರಮಕ್ಕೆ ನಮ್ಗೆ ಬೇಕಾದಂತ ಕೆಲವು ಕಲಾವಿದರನ್ನ ತರಬಹುದಷ್ಟೇ. ನಮ್ಗೆ ಹೇಳುದಿಲ್ಲ, ಅವ್ರು ನಮ್ಗೆ ಕರೆಯುವುದಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನನ್ನನ್ನು ಯಾರು ಕರೀತಾರೆ ಅಂತ ನಾನು ನಿಮ್ಮ ಮೇಲೆ ಕೋಪಿಸ್ಕೊಳ್ಳೋದ? ಈಗ ನೀವು ಇಷ್ಟು ಕಾರ್ಯಕ್ರಮ ಹೋಗ್ತೀರಿ, ನಾನಿಲ್ಲ, ನನ್ನನ್ನು ಕರೆಯುವುದಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ ಅಂತ. ಹಾಗೆ ನಾನು ತಿಳ್ಕೊಂಡು ಇಲ್ಲ. ಬಂದಲ್ಲಿ ನಮ್ಮ ಕೆಲಸ ಏನಿದೆ, ಕರ್ತವ್ಯ ಏನಿದೆ, ಅದು ನಮ್ಮ ಕರ್ತವ್ಯ. ಹೋದ ಮೇಲೆ ಅದು ಕಾರ್ಯಕ್ರಮ ಯಾರದೇ ಆಗಿರಲಿ, ಅದನ್ನು ಯಶಸ್ವಿ ಮಾಡಿಕೊಟ್ಟು ಬರುವುದೇ ಅಷ್ಟೇ ನಮ್ಮ ಕೆಲಸ, ನಮ್ಮ ಕರ್ತವ್ಯ ಅಂತ ನಾನು ಅದನ್ನು ಮಾಡ್ತೇನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇಷ್ಟು ಕಾರ್ಯಕ್ರಮಗಳನ್ನ ಕೊಡ್ತೀರಿ, ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ಎಲ್ಲವೂ ಹೌದು. ರವೀಂದ್ರ ಪ್ರಭು ಅಂತ ಹೇಳಿದ್ರೆ ಈಗಲೂ ಎಲ್ಲಾ ಸಂಗೀತ ಪ್ರೇಮಿಗಳು ಬಯಸುವಂತಹ ಒಂದು ಗಾಯಕ. ಇಷ್ಟೆಲ್ಲ ಆಗಿ ರವೀಂದ್ರ ಪ್ರಭು ಅವರಿಗೆ ಗೊತ್ತಿಲ್ಲದೆ ಏನಾದ್ರೂ ಸುದ್ದಿ ಆದದ್ದು ನಿಮ್ಮ ಬಗ್ಗೆ, ಇಲ್ಲ ಸಲ್ಲದ ಮಾಹಿತಿಯನ್ನ, ಅಥವಾ ನೀವು ಹೇಳಿದ್ರೆ ಆಲ್ರೆಡಿ, ಆದ್ರೆ ಕೆಲವೊಂದು ಗಾಸಿಪ್ ನಿಮ್ಮ ಜೀವನದಲ್ಲಿ ನಡೆಯದೇ ಇದ್ದದನ್ನ ಯಾರಾದ್ರೂ ಹಬ್ಬಿಸಿದ್ದಿದೆಯಾ ಅಂತ? ತುಂಬಾ ಜನ ಹೇಳ್ತಾರೆ. ಇಂದಿನಿಂದ ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ನಾನು ಹೇಳಿದ್ದಲ್ವಾ, ಕಣ್ಣಾರ ಕಂಡವರು ಪರಂಬರಿಸಿ ನೋಡಿ ಅಂತ.
ಕೆಲವೊಂದು ಸಲ ಒಳ್ಳೆ ಪ್ರತಿಭೆಗಳೇ ಕೆಲವರಿಗೆ ನೋಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇರ್ತದೆ. ಅರ್ಥ ಆಯ್ತಾ? ಈಗ ನಮ್ಮ ಕಾರ್ಯಕ್ರಮ ಒಳ್ಳೇದಾಗಬೇಕಾದ್ರೆ ಒಂದು ಒಳ್ಳೆಯ ಗಾಯಕ, ಒಳ್ಳೆಯ ಮ್ಯೂಸಿಷಿಯನ್ಸ್ ಬೇಕು ಅಂತ ಬಯಸ್ತಾರಲ್ವಾ? ಇಲ್ಲಪ್ಪ ಯಾರಾದ್ರೂ ಆಗ್ತದೆ ಹಾಕೊಂಡು ಹೋಗು ಅಂತ ಹೇಳಿದ್ರೆ ಅಂತ ಜಾಯಮಾನದವ್ರು ಇರ್ತಾರೆ, ಏನ್ ಮಾಡಕ್ಕಾಗಲ್ಲ. ಸಂಭಾವನೆ ಜಾಸ್ತಿ ಇದ್ದಾಗ ನಮ್ದು ನಾನೊಂದು 5,000 ತಗೊಳ್ತೇನೆ ಅಂತಂದ್ರೆ 3,000 ಹಾಡುವ ಒಬ್ಬ ಸಿಗ್ತಾನಂತ ಆದ್ಮೇಲೆ ಅವ್ರು ಯಾವ್ದನ್ನ ಚೂಸ್ ಮಾಡ್ತಾರೆ? ನಿಜವಾಗಿ ಕ್ವಾಲಿಟಿಯಾಗಿ ಒಳ್ಳೇದು ಬೇಕು ಅಂತ ಹೇಳುವವನು ನಮ್ಮನ್ನು ಬಯಸ್ತಾನೆ. ಇಲ್ಲಪ್ಪ ನಮ್ಗೆ ಒಂದು 3 ಗಂಟೆ 2 ಗಂಟೆ ಎಲ್ಲ ಆಗ್ತದಪ್ಪ ಸುಧಾರಿಸುವ. ಹಾಗಿದ್ರೆ ನಾವು ಏನು ಮಾಡೋಕ್ಕಾಗಲ್ಲಲ್ವಾ? ಈಗ ಅದೇ ನಾನು ಹೇಳಿದೆ, ನೀವು ಟ್ರ್ಯಾಕ್ ಅಂತ ಹೇಳಿದೆ. ಈಗ ಚಿತ್ರರಂಗದಿಂದ ಆವಾಗ ನಾನು ಹೇಳಿದೆ, ಚಿತ್ರರಂಗದಲ್ಲಿ ಅಷ್ಟು ಇನ್ಸ್ಟ್ರೂಮೆಂಟ್ಗಳನ್ನು ಹಾಕಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಇವಾಗ ಈ ಮ್ಯೂಸಿಷಿಯನ್ಸ್ ಎಲ್ಲಿದ್ದಾರೆ? ಅವರಿಗೆಲ್ಲ ಅವ್ರದ್ದೆಲ್ಲ ಈಗ ನಮ್ದು ಬಿಡಿ, ಪಾಪ ಹಿನ್ನೆಲೆ ಕಲಾವಿದರು 30-40 ವಯಲಿನ್ ಇದ್ದವರು, ಢೋಲಕಿಸ್ಟ್, ತಬ್ಲಿಸ್ಟ್, ಅವರಿಗೆ ಕೆಲಸ ಇಲ್ಲ ಅಂದ್ಮೇಲೆ ಏನ್ ಮಾಡ್ತಾರೋ? ಇದಕ್ಕೆಲ್ಲ ಕಾರಣ ಯಾರು? ಅವರದೊಂದು ಸಂಘ ಮಾಡ್ತಾರೆ, ಸಂಸ್ಥೆ ಮಾಡ್ತಾರೆ, ಏನ್ ಸಿಗುತ್ತೆ ಅವರಿಗೆ ಪಾಪ? ಇವಾಗ ಅದೇ ಪ್ರೋಗ್ರಾಮಿಂಗ್, ಲೈವ್ ಇನ್ಸ್ಟ್ರೂಮೆಂಟ್ಸ್ಗಳು ಇಲ್ಲದೆ ಒಂದು ಪ್ರೋಗ್ರಾಮಿಂಗ್ ಅಂತ ಒಂದು ಇಶ್ಯೂ ಇದೆ ಇವಾಗ ಬರುವಂಥದ್ದು. ಅದನ್ನು ಯೂಸ್ ಮಾಡಿಕೊಂಡು ಒಬ್ಬನೇ ಸಂಗೀತ ನಿರ್ದೇಶಕ ಒಬ್ಬನೇ ಕೂತ್ಕೊಂಡು ಮ್ಯೂಸಿಕ್ ಮಾಡ್ಬೋದು ಅಂತ ಇದೆ. ಬೇಕಿದ್ರೆ ಫ್ಲೂಟು, ಸಿತಾರು ಅಂಥದ್ದು, ವಾಯಿಲಿನ್, ಸಾರಂಗಿ, ಏನಾದ್ರು ಆ ಸೀಕ್ವೆನ್ಸ್ಗೆ ತಕ್ಕ ಹಾಡಿಗೆ ಹೇಗೆ ಬೇಕೋ ಹಾಗೆ. ಇಲ್ಲಾಂತಂದ್ರೆ ಸಂಗೀತ ನಿರ್ದೇಶಕ ಒಬ್ಬನೇ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮ್ಯೂಸಿಕ್ ಮಾಡುವಂತಹ ಟೆಕ್ನಾಲಜಿ ಈಗ ಬೆಳೆದಿದೆ. ಟೆಕ್ನಾಲಜಿ ಬೆಳೆಯುವುದು ಒಳ್ಳೇದೇ, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ನಾವು ಕಾಲೇಜಲ್ಲೆಲ್ಲ ಓದ್ದವರಲ್ವಾ? ಒಂದು ಈಗ ಮೊಬೈಲು ಒಂದು ಅಂದ್ಕೊಳ್ಳಿ, ಒಂದು ಟೆಕ್ನಾಲಜಿ, ಅದು ಮೆರಿಟ್ಸು ಇದೆ, ಡಿಮೆರಿಟ್ಸು ಇದೆ ಅಲ್ವಾ? ಈಗ ಎಷ್ಟು ಸೈಬರ್ ಕ್ರೈಮ್ಗಳಾಗ್ತಾ ಇದೆ. ಹಾಗೆ ಈಗ ಇದು ಸಹ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲದೆ ಇವಾಗ ಮ್ಯೂಸಿಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇಂಥ ಕಲಾವಿದರ ಜೀವನ, ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಇವಾಗ ನಮಗೂ ಟ್ರ್ಯಾಕ್ ಆರ್ಕೆಸ್ಟ್ರಾ ಬರ್ತದೆ, ನಾನು ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಅನಿವಾರ್ಯ ಆದಾಗ, ನಮಗೂ ಜೀವನ ಅನಿವಾರ್ಯ ಆದಾಗ ಮಾತ್ರ ನಾವು ಮಾಡ್ಲೇಬೇಕಾಗ್ತದೆ. ಅದೇ ಕಾಲಕ್ಕೆ ತಕ್ಕ ಕೋಲ. ಈಗ ಅದು ಆಗ್ತದಂತ ತೋರಿಸ್ಕೊಟ್ಟವ್ರು ಯಾರು? ನಾವೇ ತಾನೆ. ಹೀಗೆ ಮಾಡ್ಲಿಕ್ಕೆ ಆಗ್ತದೆ ಕಾರ್ಯಕ್ರಮ ಅಂತ ತೋರಿಸ್ಕೊಟ್ಟವ್ರು. ಹೀಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಸಿಂಗರ್ನವರು ಅಷ್ಟೇ, ಮೊಬೈಲ್ ಸಿಕ್ಸೋದು, ಹಾಡೋದು, ಲಕ್ಷಗಟ್ಟಲೆ ದುಡ್ಡು ತಕೊಂಡು ಹೋಗೋದು. ಈಗ ಅಂತೂ ಇವಾಗ ತುಂಬಾ ಈ ದೂರದರ್ಶನದಲ್ಲಿ ಬರುವಂತಹ ಹಲವಾರು ಚಾನೆಲ್ಗಳಲ್ಲಿ ಬರುವಂತಹ ಈ ಕಾಂಪಿಟಿಷನ್ ಇಂದಾಗಿ ಇವಾಗ ತುಂಬಾ ಇನ್ಸ್ಟ್ರೂಮೆಂಟ್ ಹಾಕಿದ್ರೆ ಅದಕ್ಕೊಂದು ಗೌರವ ಇದೆ, ಅದಕ್ಕೊಂದು ಬೆಲೆ ಇದೆ, ಅದಕ್ಕೊಂದು ಪಂಚ್ ಇದೆ, ಅದರಲ್ಲಿ ಒಂದು ಏನೋ ಇದೆ ಅಂತೇಳಿ, ವಾತಾವರಣ ಇದೆ, ಸಂಗೀತದ ವಾತಾವರಣ ಇದೆ ಅಂತೇಳಿ ಈಗ ಸ್ವಲ್ಪ ಇನ್ಸ್ಟ್ರೂಮೆಂಟ್ ಹಾಕೊಂಡು ಕಾರ್ಯಕ್ರಮ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಅದು ತುಂಬಾ ಅಲ್ಲ, ಅಂತೂ ಈ ಟ್ರ್ಯಾಕ್ ಆರ್ಕೆಸ್ಟ್ರಾ ಯಾವತ್ತಿಗಿದ್ರು ಅದು ಕಷ್ಟನೇ ಅದು. ಸರಿ, ಈಗ ನಿಮ್ಮ ಜೀವನದಲ್ಲಿ ಈ ಒಂದು ಘಟನೆಯನ್ನ ಡಿಲೀಟ್ ಮಾಡಬೇಕು, ಭಗವಂತ ಬಂದು ಈ ಆಪ್ಷನ್ ಕೊಟ್ರೆ, ಈ ಒಂದು ಘಟನೆಯನ್ನ ಡಿಲೀಟ್ ಮಾಡಬೇಕು, ಈ ಘಟನೆ ನನ್ನ ಜೀವನದಲ್ಲಿ ಆಗಬಾರದು ಅಂತ ಇದ್ರೆ ಅದು ಯಾವ ಘಟನೆ? ಇದೊಂದು ವಿಭಿನ್ನ ಪ್ರಶ್ನೆ ನಿಮ್ದು. ದೇವರು ಬಂದು ನಿನಗೆ ಏನ್ ಬೇಕು ವರ ಅಂತ ಕೇಳಿದ್ರೆ ನಾನು ಕೇಳುದು, ಸಂಗೀತದ ಜ್ಞಾನ ಇನ್ನಷ್ಟು ಕೊಡು ಅಂತ ಕೇಳ್ತೇನೆ ನಾನು, ಬೇರೆ ಏನು ಬೇಡ. ವಿದ್ಯೆ ಅದು ಯಾವುದು ಇರ್ಬೋದು, ವಿದ್ಯೆ ದದಾತಿ ವಿನಯಂ, ವಿದ್ಯೆ ಇದ್ದಷ್ಟು ವಿನಯ ಬೆಳೀತದೆ, ಜ್ಞಾನ ಬೆಳೀತದೆ. ಆಮೇಲೆ ನಾವು ಮೌನಿಗಳಾಗ್ತೇವೆ. ನಮ್ಮ ಜ್ಞಾನ ಬೆಳೆದ ಹಾಗೆ ನಾವು ಮಾತನಾಡೋದು ಕಡಿಮೆ ಆಗ್ತದೆ. ಅರ್ಧ ಗೊತ್ತಿದ್ದವ್ರು ಮಾತ್ರ ಜಾಸ್ತಿ ಮಾತಾಡೋದು ಅಲ್ವಾ? ವಿದ್ಯೆ ಅದು ಯಾವುದೇ ಇರಲಿ, ಅದು ಯಾವತ್ತಿಗೂ ಕದಿಯಲಾಗದಂತ ವಸ್ತು. ಯಾರು ನಿಮ್ಮನ್ನು ಏನು ಮಾಡಿದ್ರು ಹಣ ಕದಿಬಹುದು, ಬೇರೆ ಏನಾದರೂ ನಿಮ್ಮಿಂದ ನಿಮ್ಮ ಗೌರವನ್ನ ಅಗೌರವ ಆಗುವ ಹಾಗೆ ಮಾಡ್ಬೋದು, ಅಪಮಾನ ಮಾಡ್ಬೋದು, ಅವಮಾನ ಮಾಡ್ಬೋದು. ಆದರೆ ಕಲಿತ ವಿದ್ಯೆ ಅದು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗುದಿಲ್ಲ, ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಧನ್ಯವಾದ ಹೇಳಬೇಕು, ಈ ವ್ಯಕ್ತಿ ಇಲ್ಲದಿರ್ತದ ನನ್ನ ಜೀವನ ಬಹಳ ಕಷ್ಟ ಆಗ್ತಾ ಇತ್ತು, ಆ ವ್ಯಕ್ತಿಯನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರು? ತುಂಬಾ ಜನ ಇದ್ದಾರೆ, ಯಾರು ಅಂತ ಹೇಳಿ ನಾನು ಆ ಒಬ್ಬ ವ್ಯಕ್ತಿ ಇಲ್ಲ, ತುಂಬಾ ಜನ ಇದ್ದಾರೆ. ಈಗ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರನ್ನ ನಾವೊಂದು
ಇಟ್ಟುಕೊಂಡು ಏಕಲವ್ಯನ ಹಾಗೆ ಬೆಳೆದವನು. ಅಂದ್ರೆ ಈಗ ದ್ರೋಣಾಚಾರ್ಯರು ಏಕಲವ್ಯನಿಗೆ ಬಿಲ್ವಿದ್ಯೆ ಕಲಿಸದಿದ್ರು ಕೂಡ ಕೌರವರಿಗೆ ಪಾಂಡವರಿಗೆ ಅವರು ವಿದ್ಯೆ ಕಲಿಸುವಾಗ ಕಲ್ತದ್ದು. ಇಡೆಯಲ್ಲಿ ಕುತ್ಕೊಂಡು ನೋಡಿ ಅದನ್ನು ಕಲ್ತವನಷ್ಟು ವಿದ್ಯೆ ಕಲ್ತಿದ್ದಾನೆ. ಹಾಗೆ ನಾವು ನಮ್ಗೆ ಪರಿಚಯ ಇಲ್ಲದೆ ಇರ್ಬೋದು ಹಲವಾರು ನಮ್ಮ ಸೆಲೆಬ್ರಿಟಿ ಗಾಯಕರು, ಅವರ ಹಾಡುಗಳನ್ನ ಕೇಳಿ ಹತ್ತಿರದಿಂದ ನೋಡಿ ಸ್ಪಂದನೆ ಮಾಡಿ, ನಾನು ತುಂಬಾ ಜನರ ಕಾರ್ಯಕ್ರಮ ಲೈವ್ ಆಗಿ ಹೋಗಿ ಕೂತು ಕೇಳಿ ಬಂದಿದ್ದೇನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಇವರು, ಹರಿಹರನ್ ಸರ್ ಇರ್ಬೋದು, ಜೇಸುದಾಸ್ ಅವರು ನಮ್ಮ ಕಾಲೇಜಿಗೆ ಬಂದಿದ್ರು ಮುಲ್ಕಿಗೆ. ಎಸ್ ಪಿ ಅವ್ರದ್ದು ಎಷ್ಟು ಕಾರ್ಯಕ್ರಮ ನೋಡಿದೆ ಅಂತ ಹೇಳಿ ಲೆಕ್ಕವೇ ಇಲ್ಲ. ಹಾಗೆ ಎಲ್ಲ ಪುತ್ತೂರು ನರಸಿಂಹನಾಯಕ, ಶಂಕರ್ ಜಾನ್ಭೋಗ್, ಎಲ್ಲ ಹಿರಿಯ ಗಾಯಕರು ನಾನು ಅವರನ್ನು ತುಂಬಾ ಗೌರವಿಸ್ತೇನೆ. ಅವರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅವರೆಲ್ಲರಿಗೂ ನನ್ನ ಗೌರವ ಸಾಷ್ಟಾಂಗ ನಮಸ್ಕಾರ ಯಾವತ್ತೂ ಇದೆ. ಅವರಿಂದಾಗಿ ನಾನು ತುಂಬಾ ಕಲ್ತಿದ್ದೇನೆ. ಹಾಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪು ಮಾಡುವಂಥದ್ದು ಸಹಜ. ಈ ಸಂದರ್ಭದಲ್ಲಿ ನಿಮ್ಮ ಜೀವನವನ್ನ ನೆನಪು ಮಾಡಿಕೊಂಡು ಒಬ್ಬರಿಗೆ ಕ್ಷಮೆ ಕೇಳಬೇಕು. ನನ್ನಿಂದೇನೋ ಒಂದು ಗೊತ್ತಿದೆಯೋ ಗೊತ್ತಿಲ್ಲದೆ ಏನೋ ಒಂದು ತಪ್ಪಾಗಿದೆ, ಕ್ಷಮೆ ಕೇಳಬೇಕು ಅನ್ನುವಂಥದ್ದಿದ್ರೆ ಹೆಚ್ಚಿನ ರೀತಿಯಲ್ಲಿ ನೋಡಿದ್ರೆ ನಾನು ಏನು ತಪ್ಪು ಮಾಡಿಲ್ಲ. ಈ ಫೀಲ್ಡ್ ಅಲ್ಲಿ ತುಂಬಾ ಜನರಿಗೆ ಅವಕಾಶಗಳನ್ನು ಕೊಟ್ಟದ್ದೇ ವಿನಃ ಯಾರಿಗೆ ಅವಕಾಶವನ್ನು ವಂಚಿತರನ್ನಾಗಿ ಮಾಡಿದ ವಿಷಯ ಇಲ್ಲ. ಅವರು ತಪ್ಪು ಮಾಡಿದಾಗ ನಾನು ಕೋಪ ಮಾಡಿಕೊಂಡು ಅವರನ್ನು ಬೈದದ್ದಿದೆ. ಅವರು ತಪ್ಪು ಮಾಡಿದಾಗ ತಪ್ಪು ನನ್ನದಾದ್ರೂ ಕೂಡ ನಾನು ಕ್ಷಮೆ ಕೇಳಿದ್ದಿದೆ. ಹಾಗಾಗಿ ಅಂಥ ಒಂದು ಕಠೋರವಾದಂತ ತಪ್ಪನ್ನು ನಾನು ಈ ಫೀಲ್ಡ್ ನಲ್ಲಿ ಯಾರಿಗೂ ಮಾಡಿಲ್ಲ, ಇನ್ನೂ ಮಾಡಲ್ಲ. ಈ ಫೀಲ್ಡ್ ಅನ್ನ ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಇಲ್ಲ, ಹಾಗೇನು ತಪ್ಪು ಅಂತ ಅನಿಸ್ತಾ ಇಲ್ಲ. ಯಾವುದು ಎಲ್ಲ ನಾನು ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದೇನೆ. ಮಾತಿನಲ್ಲಿ ಸ್ವಲ್ಪ ಕಠೋರತೆ ಇರಬಹುದು, ಆದ್ರೆ ಅದು ಮನಸ್ಸಿನಿಂದಲ್ಲ, ಅದು ಅಲ್ಲಿಗೆ ಮಾತ್ರ, ಆ ಸಮಯಕ್ಕೆ ಮಾತ್ರ. ಆ ಸಮಯ ಮುಗಿತು, ನಾವು ಒಂದೇ ಅಷ್ಟೇ. ಈಗ ವಕೀಲರು ಕೋರ್ಟ್ ನಲ್ಲಿ ಪರಸ್ಪರ ವಾದ ಮಾಡ್ತಾರೆ, ಲಾಯರ್ಗಳು ಹೊಡೆದಾಡಿಕೊಳ್ತಾರೆ, ಬೈದಾಡಿಕೊಳ್ತಾರೆ. ಹೊರಗೆ ಬಂದ ಮೇಲೆ ಅವರು ವಾಸ್ತವ ಅವರು ಅವರ ಕಕ್ಷಿದಾರನಿಗೆ ಅವರು ಸಪೋರ್ಟ್ ಮಾಡುದು ನಮ್ಮದು. ಹಾಗೆ ವೇದಿಕೆಯಿಂದ ಕೆಳಗೆ ಬಂದು ವೇದಿಕೆಯಲ್ಲಿ ತಪ್ಪ ನನ್ನಿಂದಾಗಿರ್ಬೋದು, ಕಲಾವಿದರಿಂದಾಗಿರ್ಬೋದು, ನಾವು ನೇರವಾಗಿ ಹೇಳುವಂಥದ್ದು. ಕೆಲವರು ಹೇಳಲ್ಲ, ಅದು ನನ್ಗೆ ಏನೋ ಅದು. ಈಗಂತೂ ನಾನು ಅದನ್ನು ಕಮ್ಮಿ ಮಾಡಿದ್ದೇನೆ. ಮೊದ್ಲು ಹೇಳ್ತಿದ್ದೆ, ಈಗ ಏನಿಲ್ಲ. ಈಗ ನಮ್ ಕೆಲಸ ಮಾಡ್ಕೊಂಡು ಬರೋದು ಅಷ್ಟೇ. ಸೊ ನಿಮ್ಮ ಜೀವನವನ್ನ ನೆನಪು ಮಾಡ್ಕೊಳ್ಳಿ ಸರ್. ಎಲ್ಲಾ ನೆನಪು ಮಾಡಿಕೊಂಡು ನನ್ನ ಜೀವನಕ್ಕೆ ಈ ಹಾಡು ಸೂಕ್ತವಾಗಿದೆ ಅಂತ ಹೇಳೋದಾದ್ರೆ, ಗಾಯಕ ಒಂದು ಹಾಡು ಹಾಡ್ಲೇಬೇಕು, ಅದ್ರ ಅಂತರಾಳ ಅಂತ ಹೇಳಿದೆ. ನಿಮ್ಮ ಮಾತುಗಳು ಹೆಚ್ಚಾಗ್ಬೇಕು, ಆದ್ರೆ ಮಾತುಗಳಿಗೆ ಈ ಒಂದು ಗಾಯನ ಸೇರ್ಲಿ ಅಂತ ನಿಮ್ಮ ಜೀವನವನ್ನ ನೆನಪು ಮಾಡ್ಕೊಂಡು ಒಂದು ಗಾಯನ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ. ನಮಸ್ಕಾರ. ವೆರಿ ನೈಸ್. ಎಸ್, ಇಷ್ಟು ಹೊತ್ತು ಒಂದು ತಾಸು ನನ್ನ ಜೊತೆ ಮಾತನಾಡಿದ್ರೆ, ನಿಮ್ಮ ಅಂತರಾಳವನ್ನ ಬಿಚ್ಚಿಟ್ರಿ, ನೇರವಾಗಿಯೇ ಮಾತಾಡಿದ್ದೀರಿ. ಹೇಗನಿಸ್ತು ಸರ್? ನಿಮಗೆ ಹೇಗನಿಸ್ತು? ಆಹಾ, ಅದು ಇವಾಗ ಇಷ್ಟು ಹೊತ್ತು ನೀವು ನನ್ನ ಕೇಳಿದ್ರಿ ಪ್ರಶ್ನೆ, ನಿಮ್ಗೆ ಹೇಗನ್ಸ್ತು? ಇದು ಅಂತರಾಳ ಹೋಗಿ ತಿರುಗು ಮಾಡದ ಹಾಗೆ ಆಯ್ತು ಸರ್. ಬಹಳ ಖುಷಿ ಆಯ್ತು. ಮನಸ್ಸಿನಿಂದನೇ ಮಾತಾಡಿದ್ದೀರಾ, ಯಾವುದೇ ಫಿಲ್ಟರ್ ಇಲ್ಲ, ಯಾವುದೇ ಲಿಮಿಟೇಷನ್ ಇಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ನಿಮ್ಗೆ ಖುಷಿ ಆಯ್ತು? ಖಂಡಿತ ತುಂಬಾ ಖುಷಿ ಆಯ್ತು. ಸ್ಪಂದನ ವಾಹಿನಿಯ ಈ ಒಂದು ಕಾರ್ಯಕ್ರಮ ಇನ್ನೂ ಹಲವಾರು ತುಂಬಾ ಕಲಾವಿದರು ಇಲ್ಲಿ ಬಂದಿದ್ದಾರೆ ಅಂತ ಕೇಳಿದ್ದೇನೆ ನಾನು. ಇನ್ನೂ ಹಲವಾರು ಕಲಾವಿದರು ಬರ್ತಾರೆ, ಅವರ ಅಂತರ್ಯವನ್ನ ಬಿಚ್ಚಿ ಹೇಳ್ತಾರೆ. ನಮ್ಮ ವೀಕ್ಷಕರಲ್ಲಿ, ನಮ್ಮ ಸಂಘಟಕರಲ್ಲಿ, ನಮ್ಮ ನಿರ್ಮಾಪಕರಲ್ಲಿ, ನಿರ್ದೇಶಕರಲ್ಲಿ, ಕಲಾವಿದರಲ್ಲಿ, ಕಲಾವಿದ ಮಿತ್ರರಲ್ಲಿ ವಿನಂತಿ ಇಷ್ಟೆ, ಯಾರೇ ಹೇಳಿದ ಮಾತನ್ನ ಕೇಳಿಕೊಂಡು ಒಬ್ಬ ವ್ಯಕ್ತಿಯನ್ನ ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಬೇಕು. ನೋಡಿ, ಹತ್ತಿರದಿಂದ ಅವನನ್ನು ಅನುಭವಿಸಿ, ಅವನೊಂದಿಗೆ ಬೆರೆಯಿರಿ, ಅದರ ನಂತರ ಏನು ಅಂತ ನೀವು ಡಿಸೈಡ್ ಮಾಡಿ ಅಲ್ವಾ? ಅದೇ ಅಂತರಾಳ. ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ ಇರುವಂತದ್ದು ಇಲ್ಲಿ ಮುಖದಿಂದ ಅಥವಾ ಬಾಯಿಂದ ಅಲ್ಲ,
ಅದು ಹೃದಯಾಂತರಾಳದಿಂದ ಮೂಡಿ ಬರಬೇಕಾದ್ರು ಅದನ್ನ ಗಮನಿಸಬೇಕು. ಆ ವ್ಯಕ್ತಿಯ ಕರ್ತವ್ಯ ನಿಷ್ಠೆಯನ್ನ ಗಮನಿಸಬೇಕು ಅಲ್ವಾ? ಇದನ್ನ ವೀಕ್ಷಕರೆಲ್ಲರೂ ಗಮನಿಸ್ತಾರೆ, ಎಲ್ಲಾ ಕಲಾವಿದರನ್ನು ಪ್ರೋತ್ಸಾಹಿಸ್ತಾರೆ. ನನಗೇ ಅವಕಾಶ ಸಿಗ್ಬೇಕು ಅಂತ ನಾನು ಖಂಡಿತ ಹೇಳುದಿಲ್ಲ. ಎಲ್ಲ ಕಲಾವಿದರು ಎಲ್ರಿಗೂ ಒಳ್ಳೇದಾಗ್ಬೇಕು, ಎಲ್ರಿಗೂ ಅವರವರ ಒಂದು ವೃತ್ತಿಯಲ್ಲಿ ಯಶಸ್ಸಾಗಬೇಕು. ಇದು ನಾವು ಹೃದಯದಿಂದ ಹೇಳುವಂಥದ್ದು. ಯಾರಿಗೂ ಒಳ್ಳೇದಾಗ್ಲಿ, ಏನು ಅವನ ಕೆಟ್ಟ ಆತರ ಇಲ್ಲ, ನಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಅವನ ಸಾಧನೆಗೆ ತಕ್ಕ ಅವನಿಗೆ ಪ್ರತಿಫಲ ಸಿಗಲಿ. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಈವೆಂಟ್ಗಳ ನಡುವೆ, ಸಂಗೀತ ಕಾರ್ಯಕ್ರಮಗಳ ನಡುವೆ ಬಿಡು ಮಾಡ್ಕೊಂಡು ನಿಮ್ಮ ಅಂತರಾಳವನ್ನು ನನ್ನ ಎದುರು ಬಿಚ್ಚಿಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ರವೀಂದ್ರ ಪ್ರಭು ಅನ್ನುವಂಥದ್ದು ಸಂಗೀತ ಲೋಕದಲ್ಲಿ ಅಳಿಸಲಾಗದಂತ ಹೆಸರು. ಈ ಹೆಸರನ್ನ ಇನ್ನಷ್ಟು ಬೆಳೆಸುವಂಥದ್ದು ಕಲಾಭಿಮಾನಿಗಳ ಒಂದು ಕರ್ತವ್ಯ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿತ್ವದ ಪರಿಚಯವನ್ನ ನಾನು ನಿಮ್ಗೆ ಮಾಡ್ತೇನೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾರೆ ನಿಮ್ಮ ನೆಚ್ಚಿನ ಸ್ಪಂದನಾ ಟಿವಿ. ನಮಸ್ಕಾರ.